ಕರುಣಾಭರಣ ಪಾಲಿಸೋ ಗಣನಾಯಕ. Good morning everyone. A warm welcome to all of you gathered here today for the grand inauguration of EuroKids Preschool in Puttur. We begin this auspicious occasion by offering our deepest gratitude and seeking the divine blessings of Putturu Malingeshwara Swami. This day marks not just the opening of a preschool, but the beginning of a meaningful journey, one that is dedicated to nurturing young minds, building strong foundations, and shaping the future of our children. ಇವತ್ತು ಪುತ್ತೂರಿನಲ್ಲಿ ವಿನೂತನವಾಗಿರುವಂಥ ಒಂದು ಚಿಕ್ಕ ಮಕ್ಕಳಿಗೆ ಆಟ ಜೊತೆಗೆ ವಿದ್ಯೆ ಎರಡನ್ನೂ ಕೊಡುವಂಥ ಒಂದು ಯೂರೋಕಿಡ್ಸ್ ಅನ್ನುವಂಥ ಒಂದು ಸಂಸ್ಥೆ ಆರಂಭ ಆಗಿದೆ. ಬಹುಶಃ ಪುತ್ತೂರಿಗೆ ಬೇಕಾಗಿರುವಂಥದ್ದು. ಇವತ್ತಿನವರೆಗೆ ಪುತ್ತೂರಿನಲ್ಲಿ ಇದು ಇರಲಿಲ್ಲ. ಅದನ್ನು ಇವತ್ತು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯೂರೋಕಿಡ್ಸ್ ಅಂತ ಹೇಳಿದ್ರೆ ಪುತ್ತೂರಿನಲ್ಲಿ ಹೊಸ ಪರಿಚಯ. ಯೂರೋಕಿಡ್ಸ್ ಅನ್ನೋರು ಈ ದೇಶದಲ್ಲಿ ಎಲ್ಲ ಕಡೆ ಕೂಡ ಅವ್ರದ್ದು ಸಂಸ್ಥೆಗಳಿದೆ. ಇವತ್ತು ಇಲ್ಲಿ ನಮ್ಮ ಸುಧಾಮ ಕಕ್ಕಾಜಿ ಅವರು ಏನು ಆರಂಭ ಮಾಡಿದ್ದಾರೆ, ಅವರಿಗೆ ಬೇಕಾಗುವ ಹಾಗೆ ವಿದ್ಯಾಸಂಸ್ಥೆ ಅಂದರೆ ಈ ಯೂರೋಕಿಡ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ಆ ಕಂಪನಿಯವರ ಸ್ಪೆಸಿಫಿಕೇಷನ್ ಇದೆ. ಅವರು ಸರ್ವೆ ಮಾಡಿರ್ತಾರೆ. ಅವರು ಅನಾಲೈಸಿಸ್ ಮಾಡಿ ಫಾರ್ ದ ಸ್ಮಾಲ್ ಕಿಡ್ಸ್ ವಾಟ್ ದೇ ಹ್ಯಾವ್ ಟು ಲರ್ನ್, ಅದರ ಬಗ್ಗೆ ಅವರು ಸೆನ್ಸಸ್ಸು ಸರ್ವೆಗಳನ್ನು ಮಾಡಿ ಅದರ ಪ್ರಕಾರ ಅವರ ಬ್ರೈನ್ ಮೆಚುರಿಟಿ ಯಾವ ರೀತಿ ಇದೆ ಅದರ ಪ್ರಕಾರ ಅವರಿಗೆ ಕಲೀಲಿಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡಿಕೊಂಡಿರ್ತದೆ. 2 ಇಂಚಿ ನೀರು ಹೋಗುವ ಪೈಪಿಗೆ 3 ಇಂಚಿ ನೀರು ಹೋಗುವ ಪೈಪ್ ನೀವು ಪಂಪಲ್ಲಿ ನೀರು ಬಿಟ್ಟರೆ ಏನಾಗ್ತದೆ? ಪೈಪ್ ಪುಡಿ ಆಗ್ತದೆ. ಅದಕ್ಕೆ ಅಂಥ ಮಕ್ಕಳಿಗೂ ಕೂಡ ಹಾಗೆ ಅವರ ಆ ಏಜಲ್ಲಿ ಏನು ಕಲಿಬೇಕಾ ಅವರು ಈ ಪ್ಲೇ ಹೋಮ್ ಅವ್ರು ಏನು ಮಾಡ್ತಾರೆ, ಆ ಟೈಮಲ್ಲಿ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ತಾಯಿಗೆ ತಂದೆಗೆ ಉಪದ್ರ ಮಾಡ್ತಾ ಇರ್ತಾರೆ. ಕೆಲಸಕ್ಕೆ ಹೋಗುವವರು ತನ್ನ ಮಕ್ಕಳನ್ನು ಇಲ್ಲಿ ಬಿಟ್ಟು ಹೋದರೆ ಸಾಯಂಕಾಲ ಕಳೀತಾರೆ, ಆಟ ಆಡ್ತಾರೆ, ನಿದ್ದೆ ಮಾಡ್ತಾರೆ. ಅವರ ಐಕ್ಯೂ ಅವರ ಮೆಚುರಿಟಿ ಅವರ ಬ್ರೈನ್ನ ಮೆಚುರಿಟಿ ಕೂಡ ಆಗ್ತದೆ. ಇಲ್ಲದ್ರೆ ಏನು ಮಾಡ್ತಾರೆ, ಏನಾದರೂ ಮನೆಯಲ್ಲಿ ಆಟ ಆಡಿಕೊಂಡು ಉಪದ್ರ ಮಾಡಿಕೊಂಡು ಮಕ್ಕಳ ಆಟವನ್ನು ಮಾಡ್ತಾರೆ. ಇದು ಮಕ್ಕಳದ ಆಟದ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸದ ಒಂದು ವೇ ಬ್ರಿಡ್ಜ್ ಅದನ್ನು ಮಾಡುವಂಥ ಕೆಲಸ ಈ ಸಂಸ್ಥೆ ಮಾಡ್ತದೆ. ಪುತ್ತೂರಿಗೆ ಇದು ಬೇಕಿತ್ತು. ನಮಗೆಲ್ಲ ಇರಲಿಲ್ಲ. ನಮಗಾಗ ಬಾಲವಾಡಿ ಇರಲಿಲ್ಲ, ಅಂಗನವಾಡಿಯೂ ಇರಲಿಲ್ಲ. ಶಾಲೆಗೆ ಹೋದರೆ ಮಾಸ್ಟರ್ ಮಗ ಆದರೆ 1-2 ವರ್ಷ ಹೆಚ್ಚು ಕೊಟ್ಟು ಬೇಗನೆ ಕಲಿಸೋದು. ಈಗ 6 ವರ್ಷ ಅಲ್ಲದೆ ಶಾಲೆಗೆ ಹೋಗಲಿಕ್ಕಿಲ್ಲ, ಬಿಡ್ತಾರ? ನಮ್ಮವ್ರಿಬ್ಬೊಬ್ಬರು ಹೇಳ್ತಾಯಿದ್ರು 6 ವರ್ಷದಿಂದ 1 ತಿಂಗಳು ಕಡಿಮೆ ಆದರೆ ಶಾಲೆಯಲ್ಲಿ ಅಡ್ಮಿಷನ್ ಆಗೋದಿಲ್ಲ, ಅದಕ್ಕೆ 2-3 ತಿಂಗಳು ಅದಕ್ಕೆ ರಿಲ್ಯಾಕ್ಸೇಷನ್ ಕೊಡಿ ಅಂತ ಒಬ್ಬರು ನನ್ನ ಹತ್ರ ಕೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ನೀವೆಲ್ಲ ಹಾಗೆ ಮೊದಲು ಶಾಲೆಗೆ ಹೋಗಿ ದಡ್ಡರಾಗಿದ್ದು, ಅವ್ರಿಗೆ ಮೆಚುರಿಟಿ ಬರಲಿ, ಅವರ ಬ್ರೈನ್ ಎಲ್ಲ ಬೆಳೀಲಿ, 6 ತಿಂಗಳ ನಂತರ 6 ವರ್ಷದ ನಂತರನೇ ಅವರು ಎಜುಕೇಷನ್ ಕಲಿಬೇಕು ಅನ್ನೋ ವಿಚಾರವನ್ನು ಉಲ್ಲೇಖ ಮಾಡಿದೆ. ಅದಕ್ಕೆ ಯಾಕಂತ ಜನ ಅದರಲ್ಲೂ ಕೂಡ ಸಂಶೋಧನೆ ಇದೆ, 6 ವರ್ಷದ ನಂತರನೇ ಅವರ ಮೆಚುರಿಟಿ ಬ್ರೈನ್ ಬರೋದು. ಅದಕ್ಕಾಗಿ ಅವರಿಗೆ 1ನೇ ಕ್ಲಾಸಿಗೆ ಆಮೇಲೆ ಹೋಗಬೇಕು. ನಮಗೆ ಆಗ್ತದೆ 1 ವರ್ಷ ವೇಸ್ಟ್ ಆಗ್ತದೆ, ಬೇಗ ಕಲಿತು ಬಿಡಲಿ, ಬೇಗ ಹೋಗಿ ಕೆಲಸಕ್ಕೆ ಸೇರಲಿ, ದೊಡ್ಡವರಾಗಲಿ ಅಂತ. ಹಾಗೆ ಇವತ್ತು ಪುತ್ತೂರಿನ ಬೆಳವಣಿಗೆಗೆ ತಕ್ಕ ಹಾಗೆ ಇಂಥ ಶಾಲೆ ಸ್ಕೂಲು ಕೂಡ ಬಂದಿದೆ. ಮಕ್ಕಳನ್ನು ತಮ್ಮ ಚಿಕ್ಕ ಮಕ್ಕಳನ್ನು ಇಲ್ಲಿ ಬಂದು ಭಾರಿ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ತುಂಬ ಕಳೀತಾರೆ ಇದರಿಂದ ಮಕ್ಕಳು. ಈಗ ಇವರು ಹೇಳ್ತಾಯಿದ್ರು, ಯಾರು ನಮ್ಮ ಮಂಜುನಾಥ್ ನಾಯ್ಕ ಅವರು, ಸಚಿನ್ ನಮ್ಮ ಪುತ್ತೂರಿನ ಉದ್ಯಮಿಗಳು, ನಾವು ಸ್ವಲ್ಪ ಕನ್ನಡದಲ್ಲಿ ಕೂಡ ನೀವು ಮಾತಾಡಿ ಅಂತ.
ನಾನು ಅವ್ರಿಗೆ ಹೇಳೋದು, ನೀವು ಕನ್ನಡದಲ್ಲಿ ಮಾತಾಡಲೇಬೇಡಿ, ಕನ್ನಡ ತುಳು ಎಲ್ಲ ನಾವು ಕಲಿತೇವೆ. ಇಲ್ಲಿ ಬಂದ ಮಕ್ಕಳಿಗೂ ಇಂಗ್ಲೀಷ್ ಕಲಿಸಿ, ಹಿಂದಿ ಕಲಿಸಿ, ಇಲ್ಲಿ ಕರ್ಕೊಂಡು ಬಂದಂಥ ತಂದೆ ತಾಯಿಗಿದ್ದಾರೆ ಅವರಿಗೂ ಸ್ವಲ್ಪ ಕಲಿಸಿಬಿಡಿ. ನಾವು ಕಲಿಬೇಕು, ಇನ್ನಷ್ಟು ಕಲಿಬೇಕು. ನಾನು ಕನ್ನಡ ಬೇಡ ಅಂತ ಹೇಳೋದಿಲ್ಲ, ತುಳು ಬೇಡ ಅಂತ ಹೇಳೋದಿಲ್ಲ. ತುಳು ಬೇಕು ನಮ್ಮ ತಾಯಿ ಭಾಷೆ, ಕನ್ನಡ ಬೇಕು ನಮ್ಮ ತಾಯಿ ಭಾಷೆ. ಇನ್ನಷ್ಟು ಭಾಷೆಗಳನ್ನು ನಾವು ಕಲಿಬೇಕು ನಮ್ಮ ಮಕ್ಕಳಿಗೆ. ನಮ್ಮ ಮಕ್ಕಳು ದೊಡ್ಡವರು, ನೀವು ಇಂಥ ಶಾಲೆಯಲ್ಲಿ ಮಕ್ಕಳನ್ನು ಹಾಕಿ ಅಂತೆ. ನಮ್ಮ ಮಕ್ಕಳು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಪ್ರೆಸೆಂಟೇಷನ್ ಕೊಡ್ತಾರೆ, ಹೆಸಿಟೇಷನ್ ಇರೋದಿಲ್ಲ, ಮಾತಾಡ್ತಾರೆ, ವೇದಿಕೆಯಲ್ಲಿ ಹೋಗಿ ಮಾತಾಡ್ತಾರೆ, ಆ್ಯಕ್ಟಿವ್ ಆಗಿಡ್ತಾರೆ. ಡಿಫ್ರೆಂಟ್ ಥಿಂಗ್ಸ್ ದೇ ವಿಲ್ ಲರ್ನ್. ಆ ರೀತಿ ನಾವು ಮಾಡುವಂಥ ಕೆಲಸಗಳನ್ನು ಮಾಡಿದರೆ ಖಂಡಿತ ನೀವು 1ನೇ ಕ್ಲಾಸು 2ನೇ ಕ್ಲಾಸ್ SSLCಗೆಲ್ಲ ಹೋಗುವಾಗ ಈಸಿಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಅವರು ಭಾರಿ ಬೇಗ ಅದನ್ನು ಆ್ಯಕ್ಸೆಸ್ ಮಾಡುವಂಥ, ಜೀರ್ಣ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ನಮಗೀಗ 2nd PUCಯಲ್ಲಿ ಕಲಿತದ್ದು ಈಗಿನ ಮಕ್ಕಳಿಗೆ 6ನೇ ಕ್ಲಾಸಲ್ಲಿದೆ. ನಾವು 2nd PUCಯಲ್ಲಿ ಕಲಿತದ್ದು ಈಗ 6ನೇ ಕ್ಲಾಸಲ್ಲಿ. ಈಗ 6ನೇ ಕ್ಲಾಸು ಮಕ್ಕಳು ನನಗೆ ಬಂದು ಸ್ವಲ್ಪ ಹೇಳಿಕೊಡಿ ಅಂತ ಹೇಳಿದರೆ ನೀವು ತಪ್ಪಪ್ಪೆ ಮೇಲೆ ಕೆಳಗೆ ನೋಡಬೇಕಿತ್ತು. ನಾವು ಡಿಗ್ರಿ ಮಾಡಿದರೂ ಯಾವುದು ಮಾಡಿದರೂ ನಮ್ಮಿಂದ ಹೇಳಿಕೊಡುವಾಗ ಆ ರೀತಿ ಇದೆ ಅವ್ರದ್ದು ಈಗ ಕಲಿಯುವಂಥ ಸಿಸ್ಟಮ್. ಅದಕ್ಕೆ ಪುತ್ತೂರಿನ ಬೆಳವಣಿಗೆಗೆ ಇದು ಪೂರಕವಾಗಿರುವಂಥ ಒಂದು ಒಳ್ಳೆಯ ಮಕ್ಕಳಿಗೆ ಯೂರೋ ಕಿಡ್ಸ್ ಅನ್ನೋ ಒಂದು ವ್ಯವಸ್ಥಿತ ರೀತಿಯ ಲರ್ನಿಂಗ್ ಸೆಂಟರನ್ನು ಮಾಡಿದ್ರಿ. ಒಳ್ಳೆಯದಾಗಲಿ. ನಮ್ಮಿಂದ ನಮ್ಮ ಬಿಲ್ಡಿಂಗ್ ಮಾಲಕರು ಕೂಡ ಇದ್ದಾರೆ. ಅವರು ಹಾಗೆ ಹೇಳಿದರು, ಯಾವತ್ತಿಂದ ಶುರುವಾಗ್ತದೆ ಆವತ್ತಿಂದ ನಾವು ರೆಂಟ್ ತೆಕ್ಕೊಡೋದು, ಅಲ್ಲಿವರೆಗೆ ನಾವು ರೆಂಟು ಕೂಡ ತೆಕ್ಕೊಡೋದಿಲ್ಲ, ಫ್ರೀ ರೆಂಟು ಕೊಡ್ತೇನೆ ಅಂತ. ಅಂದರೆ ಸಪೋರ್ಟ್ ಮಾಡ್ತಾರೆ ಅಂತ. ಅವರು ಎಲ್ಲ ಫ್ರೀ ಕೊಡಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಅಲ್ಲಿವರೆಗೆ ರೆಂಟು ಕೊಡೋದೇನು ಮತ್ತು ಕಷ್ಟ ಆದರೂ ಅವ್ರ ಜೊತೆಯಲ್ಲಿ ಇರುವವರು. ಅವರಿಗೆ ಎಲ್ಲ ಸಮಾಜದಲ್ಲಿ ಎಲ್ಲ ವಿಚಾರಗಳು ಬೇಕು. ಎಲ್ಲರನ್ನು ಕರೆದು, ಹೇಮನಾ ಶೆಟ್ಟಿ ಇರ್ಬೋದು, ಅವರ ತಂದೆ ತಾಯಿ, ನಮ್ಮ ಬಾಯಬೆ ಇರ್ಬೋದು, ಕೃಷ್ಣ ಪ್ರಸಾದ್ ಆಳ್ವ, ನಾವೆಲ್ಲ ಒಂದು ಉದ್ಯಮಗಳು ಬರೀತದೆ. ಪುತ್ತೂರಿಗೆ ಒಳ್ಳೆಯದಾಗುವ ಯಾವುದೇ ಸಂಸ್ಥೆ ಈ ಪುತ್ತೂರಿಗೆ ಬಂದರೆ ನಾವು ಅತ್ಯಂತ ತುಂಬು ಹೃದಯದಿಂದ ನಿಮ್ಮನ್ನು ಸ್ವಾಗತಿಸ್ತೇವೆ. ನಿಮಗೆ ನಮ್ಮಿಂದ ಏನಾದರೂ ಸಹಕಾರಗಳು ಬೇದರೆ ಖಂಡಿತ ಅದು ಬೆಳೆಯುವಲ್ಲಿ ನಮ್ಮ ಸಹಕಾರ ಇದೆ ಅನ್ನೋ ಮಾತನ್ನು ಹೇಳಿ ಉದ್ಘಾಟನೆ ಮಾಡಿದಂಥ ಈ ಯೂರೋ ಕಿಡ್ಸ್ ಸಂಸ್ಥೆ ಒಳ್ಳೆಯ ರೀತಿಯಲ್ಲಿ ಬೆರೀಲಿ. ಇನ್ನಷ್ಟು ಉಪ್ಪಿನಂಗಡಿಯಲ್ಲಿ ಒಂದು ಮಾಡಿ, ನೆಲ್ಲಿಯಾಡಿಯಲ್ಲಿ ಒಂದು ಮಾಡಿ, ವಿಟ್ಲದಲ್ಲೊಂದು ಮಾಡಿ, ಅಲ್ಲೆಲ್ಲ ಮಕ್ಕಳು ಬರುವಂಥದ್ದಾಗಲಿ. ಅದೇ ರೀತಿ ಆ ಬಂದಂಥ ಮಕ್ಕಳ ತಂದೆ ತಾಯಿಗೆ, ಆ ಮಕ್ಕಳಿಗೆ ಜಸ್ಟಿಸ್ಸು ಮತ್ತು ಒಳ್ಳೆಯ ಸಮಾಧಾನಕರವಂಥ ರಿಸಲ್ಟನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿ ಅನ್ನೋ ಮಾತನ್ನು ಹೇಳಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸಿರಿಮುಡಿಯ ಸಿಂಗಾರಕ್ಕೆ ತಿಂಗಳ ದೇವರನ್ನು ಮುಡಿದಂತಹ ಸ್ವಾಮಿ ಮಹಾಲಿಂಗೇಶ್ವರನ ಸಿರಿಪಾದಕ್ಕೆ ಶಿರಬಾಗಿ ನಮಿಸುತ್ತಾ, ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಆತ್ಮೀಯ ಗಣ್ಯರಿಗೆ ಕೂಡ ಆದರಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಾ, ನಿನ್ನೆ ಸಂಜೆ ನಾನು ಶಬರಿಮಲೆಯಿಂದ ಬಂದಂತಹ ಸಂದರ್ಭ, ಕಚೇರಿಯಲ್ಲಿ ಕೂತಾಗ ನಮ್ಮ ಜಯರಾಮ್ ಮತ್ತವರ ಬಳಗದವರು ಬಂದು ಈ ಆಮಂತ್ರಣದ ಪತ್ರಿಕೆಯನ್ನು ಕೊಟ್ಟರು. ಇವತ್ತಿನ ಕಾರ್ಯಕ್ರಮದ ಈ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟ ನಂತರ, ಅದನ್ನು ಓದಿದ ನಂತರ ಇಂದಿನವರೆಗೂ ನಿರಂತರವಾಗಿ ನನ್ನನ್ನು ಒಂದು ಕಾಡುತ್ತಿದ್ದಂಥ ಒಂದು ಹಾಡು ಯಾವುದಂದರೆ ಹಳೆಯ ಚಲನಚಿತ್ರದ ಹಾಡದು. ಅದು ಎಷ್ಟು ಮಾರ್ಮಿಕವಾಗಿತ್ತು, ಎಷ್ಟು ಅರ್ಥಪೂರ್ಣವಾಗಿತ್ತು, ಎಷ್ಟು ಮನಮುಟ್ಟವಾಗಿತ್ತು ಅಂತ ಹೇಳಿದರೆ, ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಬಂಧುಗಳೇ, ಅತ್ಯಂತ ಅದ್ಭುತವಾಗಿ ನನ್ನನ್ನು ಆ ಒಂದು ಮನಮುಟ್ಟಿದಂತಹ ಇದು ಮಾತು ಯಾವುದಂತ ಹೇಳಿದರೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ ಅಂತ. ಎಂತಹ ಅದ್ಭುತವಾದ ಮಾತು! ಯಾಕೆ ಅದ್ಭುತವಾದ ಮಾತು ಅಂತ ಹೇಳಿದರೆ, ಕಪಟ ಇಲ್ಲದಿದ್ರಲ್ಲಿ ಇರುವಂಥದ್ದು ಏನು ಅಂತ ಹೇಳಿದರೆ ಸ್ವಚ್ಛವಾದಂತಹ ಒಂದು ಗುಣ, ಒಂದು ನಿರ್ಗುಣವಾದಂತಹ ಒಂದು ವಿಚಾರ. ಅದು ಅದಕ್ಕಿಂತಲೂ ಮೀರಿದಂಥದ್ದು ಏನು ಅಂತ ಹೇಳಿದರೆ ಪರಿಶುದ್ಧವಾದಂಥ ಒಂದು ಭಾವ. ನೋಡಿ, ನಾವು ಯಾವುದಕ್ಕಾದರೂ ಉದಾಹರಣೆ ಕೊಡುವಾಗ ಏನು ಹೇಳ್ತೇವೆ ಅಂತ ಹೇಳಿದರೆ, ಪರಿಶುದ್ಧವಾದಂಥ ಚಿನ್ನ, ಪರಿಶುದ್ಧವಾದಂಥ ಊಟ ಇರಬಹುದು, ಅಥವಾ ಪರಿಶುದ್ಧವಾದಂತಹ ಪರಿಸರ ಇರಬಹುದು. ಅಂದರೆ ಅದರಲ್ಲಿ ಯಾವುದೇ ಕಪಟ ಇಲ್ಲ, ಯಾವುದೇ ಕಲ್ಮಶ ಇಲ್ಲ, ಅದು ಅದರಷ್ಟಕ್ಕೆ ಸ್ವಯಂ ಪ್ರಭೆಯನ್ನು ಬೀರತಕ್ಕಂಥ ಒಂದು ವಿಚಾರ ಅಂತ. ಮಕ್ಕಳನ್ನು ಯಾವ ರೀತಿಯಲ್ಲಿ ನಾನು ಆ ಪರಿಶುದ್ಧ ಭಾವದಿಂದ ಕಾಣ್ತೇವೆ ಅಂತ ಹೇಳಿದರೆ, ದೇವರಂತೆ ನಾವು ಅವರನ್ನು ಯಾಕೆ ತಿಳ್ಕೊಳ್ತೇವೆ ಅಂತ ಹೇಳಿದರೆ, ನೋಡಿ ಅಲ್ಲಿ ಎಂಥ ಮುಗ್ಧತೆ ಉಂಟು ಅಂತ ಹೇಳಿದರೆ, ಆ ಮಕ್ಕಳಿಗೆ ವೇದಿಕೆಗೆ ಬರುವಾಗ ಯಾವುದೇ ನಾಟಕ ಇಲ್ಲ. ನನ್ನಲ್ಲಿಯೂ ನಾಟಕ ಇರ್ತದೆ. ನಾನು ವೇದಿಕೆಗೆ ಬರುವುದು ಅಂತ ಹೇಳಿದರೆ ಅದಕ್ಕೆ ಪ್ರಿಪೇರ್ ಆಗಿ ಬರೋದು. ಯಾಕೆಂದರೆ ಅನೀಶ್ ಇದ್ದಾರೆ, ಝೂಮಿನವರಿದ್ದಾರೆ, ಸುದ್ದಿಯವರಿದ್ದಾರೆ, ನಾಳೆ ಅದು ಪತ್ರಿಕೆಯಲ್ಲಿ ಬರ್ತದೆ. ನೋಡಿ,
ಒಂದು ನಮ್ಮ ಮೇಲೆ ಯಾವುದೋ ಒಂದು ರೀತಿಯ ಪ್ರಭಾವ ಬೀರುವಂಥದ್ದು, ಇಂಪ್ಯಾಕ್ಟ್ ಬೀರುವಂಥದ್ದು. ಆ ಇಂಪ್ಯಾಕ್ಟ್ ಬೀರುವಾಗ ನಮ್ಮ ಸಹಜತೆಯನ್ನು ನಾವು ಬಿಟ್ಟಲ್ಲಿ ಇನ್ನೊಂದು ಮುಖವಾಡದಿಂದ ಬರ್ತೇವೆ. ಆದರೆ ಮಕ್ಕಳು ಹಾಗೆ ಮಾಡೋದಿಲ್ಲ ಅಂತದ್ದು ಯಾರೊಬ್ಬರು ಅದಕ್ಕೆ ಹೊರತಲ್ಲ. ಹಾಗಿದ್ದರೆ ಪರಿಶುದ್ಧವಾದಂತಹ ಮಕ್ಕಳಿಗೆ, ಆ ದೇವರಂಥ ಮಕ್ಕಳಿಗೆ, ಕಪಟವಿಲ್ಲದಂತಹ ಮಕ್ಕಳಿಗೆ ಏನು ಬೇಕಾದಂಥದ್ದು ಅಂತ ಹೇಳಿದರೆ ಒಂದು ಅಷ್ಟೇ ಶುದ್ಧವಾದಂತಹ ಒಂದು ಪರಿಸರ ಬೇಕಾದಂತು. ಆ ಪರಿಸರ ಬೇಕಾದಂಥದ್ದು ಧೂಳು ಮಸುಕದಂತೆ ಅದನ್ನು ಉಜ್ಜುತ್ತಾ ಇರುವಂಥದ್ದು ಅಂತ ಹೇಳಿ. ವಜ್ರ ಅದಕ್ಕೆ ಪ್ರಭೆ ಇದೆ, ಸ್ವಯಂ ಪ್ರಭೆ ಇದೆ. ಆದರೆ ಏನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಧೂಳು ಮಸುಕಬಾರ್ದು, ಅವಾಗ ಅದರ ಪ್ರಕಾಶ ಕಡಿಮೆ ಆಗ್ತದೆ. ಹಾಗಾಗಿ ಇಂತಹ ಒಂದು ವಿದ್ಯಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಸಿಗಬೇಕಾದಂಥದ್ದು ಏನು ಅಂತ ಹೇಳಿದರೆ ಅವರೇ ಸ್ವಯಂ ಪ್ರಭೆ ಇರತಕ್ಕಂಥದ್ದು, ಅವರೇ ಪರಿಶುದ್ಧತೆಯಿಂದ ಇರತಕ್ಕಂಥದ್ದು, ಅವರಿಗೆ ಧೂಳು ಮಸುಕದಂತೆ ನಾವು ಸ್ವಲ್ಪ ಪಾಲಿಷ್ ಮಾಡುವಂಥದ್ದು ಅಂತ. ಹಾಗಾಗಿ ಅಂತಹ ಒಂದು ಶುದ್ಧವಾದಂತಹ ವಾತಾವರಣ ಈ ಯೂರೋ ಕಿಡ್ಸ್ ಅಂತ ಹೇಳುವಂಥ ಈ ಸಂಸ್ಥೆಯಿಂದ ಸಿಗಬೇಕಾದಂಥದ್ದು ಅಂತ ಹೇಳುವಂಥದ್ದು ಮಾತ್ರ ನನ್ನ ಆಶಯ. ನನಗೆ ಇನ್ನೊಂದು ನೆನಪಾಗತಕ್ಕಂಥ ಮಾತೇನಂತ ಹೇಳಿದರೆ, ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಅಂತ. ಆ ಒಂದು ಕಲ್ಲು ನೋಡಿ, ಅದು ಅರ್ಚಕನ ಪ್ರಭಾವದಿಂದ ಅದು ದೈವತ್ವವನ್ನು ಹೊಂದದೆ. ಅದೇ ರೀತಿಯಲ್ಲಿ ಇಲ್ಲಿ ಬರತಕ್ಕಂತಹ ಪರಿಶುದ್ಧವಾದಂತಹ ಮಕ್ಕಳಿಗೆ ಪುನಃ ದೈವತ್ವವನ್ನು ಹೇಗೆ ನಾವು ಉಳಿಸಿಕೊಳ್ಬಹುದು ಅಂತ ಹೇಳಿದರೆ ಅದು ಇಲ್ಲಿರತಕ್ಕಂತಹ ಶಿಕ್ಷಕರ ಒಂದು ಸಹಕಾರದಿಂದ. ಅರ್ಚಕರು ಹೇಗೋ ಇಲ್ಲಿ ಅದು ಶಿಕ್ಷಕರು ಅಂತ. ಅವರು ಏನು ಮಾಡಬೇಕಾದಂಥದ್ದು ಅಂತ ಹೇಳಿದರೆ ಈ ಮಕ್ಕಳನ್ನು ಶಂಕರ ಮಾಡಬೇಕಾದಂಥದ್ದು, ಕಿಂಕರ ಮಾಡುವಂಥದ್ದಲ್ಲ. ಇವತ್ತು ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಏನಾಗ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಕಿಂಕರರಾಗುವುದು ಅಂತ, ಸೇವಕರಾಗುವಂಥದ್ದು ಅಂತ, ನಾಯಕರಾಗುವಂಥದ್ದಲ್ಲ ಅಥವಾ ಶಂಕರಾಗುವಂಥದ್ದಲ್ಲ. ಯಾವುದರಿಂದ ಅಂತ ಹೇಳಿದರೆ ಅದು ನಮಗೆ ಇವತ್ತು ಸಿಗ್ತಾ ಇಲ್ಲ. ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಇರಬಹುದು ಅಥವಾ ವಾತಾವರಣಗಳಿಂದ ಇರಬಹುದು. ನನಗೆ MLA ಅವರು ಮಾತಾಡ್ತಾ ಇರುವಾಗ ನಾನೊಂದು ಗಮನಿಸಿದೆ. ಅವರು ಹೇಳಿದರು, ನಾವು ಸಣ್ಣದಿರುವಾಗ ನಮಗೆ ಅಂಗನವಾಡಿ ಇರಲಿಲ್ಲ, ಬಾಲವಾಡಿ ಇರಲಿಲ್ಲ, ಯಾವುದೂ ಇರಲಿಲ್ಲ ಅಂತ. ಆದರೆ ನನ್ನ ಮನಸ್ಸಲ್ಲಿ ಬಂತು, ನಿನ್ನೆ ಜಯರಾಮರು ಆಫೀಸಿಗೆ ಬಂದಿರುವಾಗ ನಾನೊಂದು ಸುಸ್ತಾಗಿದ್ದೆ, ಶಬರಿಮಲೆಯಿಂದ ಬಂದು ಅದರ ಜೊತೆಯಲ್ಲಿ ಏನೋ ಒಂದಷ್ಟು ಒತ್ತಡ ಇತ್ತು. ಆದರೆ ಕೂಡ ನಾನು ಅವರನ್ನು ಬಿಡಲಿಲ್ಲ. ಅವರನ್ನು ಸುಮಾರು 10ರಿಂದ 15 ನಿಮಿಷ ಅವರ ತಲೆ ತಿಂದಿದ್ದೇನೆ ಅಂತ ನಾವು ಸಹಜವಾದ ಮಾತಲ್ಲಿ ಹೇಳೋದಿದ್ರೆ. ನಾನು ಅವರಿಗೆ ಪ್ರಥಮವಾಗಿ ಕೇಳಿದಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಪುತ್ತೂರಿನಲ್ಲಿ ಯಾವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಆರಂಭ ಮಾಡ್ತಾ ಇದ್ದೀರಿ, ಅಥವಾ ಪುತ್ತೂರಿನಲ್ಲಿ ಯಾಕಾಗಿ ನಿಮಗೆ ಇಂಥ ಒಂದು ಕನಸು ಅರಳಿತು ಇಲ್ಲಿ ಮಾಡಬೇಕು ಅಂತ. ಆವಾಗ ಅವರು ಹೇಳಿದರು, ನನ್ನಲ್ಲಿ ಒಂದು ಮಾತು ಹೇಳಿದ್ದೇನಂತ ಹೇಳಿದರೆ, ಬಹಳಷ್ಟು ಹಿನ್ನೆಲೆ ಇತ್ತು, ಅದರ ಒಟ್ಟಿಗೆ ನಾವು ಒಂದು ಸಹಜವಾದಂತಹ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಥವಾ ಸಹಜವಾದಂಥ ವಾತಾವರಣವನ್ನು ಒಂದು ಮಕ್ಕಳಿಗೆ ನೀಡಬೇಕು ಅಂತ ಹೇಳುವಂಥ ಒಂದು ಉದ್ದೇಶ ಇತ್ತು. ಜೊತೆಗೆ ನನ್ನ ಮಗುವಿಗೆ ಕೂಡ ಒಂದು ಬೇಕಾಗಿತ್ತು. ಹಾಗಾಗಿ ನಾನು ಅದನ್ನು ಸರ್ಚ್ ಮಾಡುವಾಗ ನನಗೆ ಅದಕ್ಕೆ ಹುಡುಕಾಟದಲ್ಲಿ ಇದು ಸಿಕ್ಕಿತ್ತು ಅಂತ. ಯಾರು ಅನ್ಯತಾ ಭಾವಿಸಬೇಡಿ, ಯಾವುದೇ ಬೇರೆ ದೃಷ್ಟಿಯಲ್ಲಿ ಹೇಳ್ತಾ ಇಲ್ಲ. ಒಂದು ಮಗುವಿಗೆ ಬೇಕಾಗಿ ಒಂದು ಆರಂಭವಾದಂತಹ ವಿದ್ಯಾಸಂಸ್ಥೆ ಇವತ್ತು ಪುತ್ತೂರಿನಲ್ಲಿ ಒಂದು ಅದ್ಭುತವಾದ ಹೆಸರಾಂತ ವಿದ್ಯಾಸಂಸ್ಥೆಯಾಗಿ ಉಂಟು. ಯಾವುದು ಅಂತ ಹೇಳಿದರೆ ಅದು ಅಂಬಿಕಾ ವಿದ್ಯಾಸಂಸ್ಥೆ. ಅದೇ ರೀತಿಯಲ್ಲಿ, ಯಾಕೆಂದರೆ ನೆನಪುಂಟು ನಮ್ಮ ಸ್ನೇಹಿತರವರು ಸುಬ್ರಹ್ಮಣ್ಯ ನಟೋಜರು ಅವರ ಮಗ ಶ್ರೀಕೃಷ್ಣ ಅಂತ, ಅವನಿಗೊಮ್ಮೆ ಬೇಕು ಅಂತ ಹೇಳಿ ಅವಾಗ ಅದನ್ನು ಆರಂಭ ಮಾಡಿದರು. ಇವತ್ತೇನಾಗಿದೆ, ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಇನ್ ಪುತ್ತೂರು ಅಂತ. ಅದೇ ರೀತಿಯಲ್ಲಿ ಜಯರಾಮ್ರೆ ಅಥವಾ ಜಯರಾಮ ದಂಪತಿಗಳಲ್ಲಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ನಿಮ್ಮ ಮಗುವಿಗೆ ಬೇಕಾಗಿ ನೀವೇನೊಂದು ವಿದ್ಯಾಸಂಸ್ಥೆಯನ್ನು ಹುಡುಕುವಂತಹ ವ್ಯವಸ್ಥೆಯನ್ನು ಒಂದು ಅನ್ವೇಷಣೆಗೆ ಹೊರಟಾಗ ಅಂತಹದ್ದು ಪುತ್ತೂರಿನ ಇಡೀ ಜನತೆಗೆ ಸಿಕ್ಕಲಿ, ಇಲ್ಲಿಯ ಇತರ ಪೇರೆಂಟ್ಸ್ ಏನಿದ್ದಾರೆ ಅವರಿಗೆ ಕೂಡ ಅದು ಸಿಗಲಿ ಅಂತ ಹೇಳುವಂಥ ಒಂದು ಮನಸ್ಸಿನಿಂದ ಇದನ್ನು ನೀವು ಆರಂಭಿಸಿದ್ದೀರಿ. ಹಾಗಾಗಿ ನಿಮಗೆ ಶುಭವನ್ನು ಹಾರೈಸುವುದರ ಜೊತೆಗೆ ನಾನು MLA ಅವರ ಮಾತನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಅಲ್ಲಿ ಅಂಗನವಾಡಿ ಇರಲಿಲ್ಲ, ಬಾಲವಾಡಿ ಇರಲಿಲ್ಲ, ಆದರೆ ಬೇಕಾದಷ್ಟು ಬಯಲುಗಳಿತ್ತು, ಬೇಕಾದಷ್ಟು ಗುಡ್ಡಗಳಿತ್ತು, ಬೇಕಾದಷ್ಟು ನದಿಗಳಿತ್ತು. ನಾವು ಅವುಗಳ ಮಧ್ಯದಲ್ಲಿ ಬೆಳೆದೆವು ಅಂತ. ನಾವು ಸಹಿತವಾಗಿ ಇಲ್ಲಿದ್ದ ನಮಗೆ ಈಗಿನ ಮಕ್ಕಳಿಗೆ ಎಷ್ಟು ಜನಕ್ಕೆ, ತಪ್ಪು ತಿಳಿಬೇಡಿ, ಎಷ್ಟು ಜನಕ್ಕೆ ಕುಟ್ಟಿದೊಣ್ಣೆ ಆಟ ಗೊತ್ತುಂಟು, ಎಷ್ಟು ಜನರಿಗೆ ಲಗೋರಿ ಗೊತ್ತುಂಟು, ಎಷ್ಟು ಜನರಿಗೆ ಕಬಡ್ಡಿ ಆಟವನ್ನು ನಾವು ಆಡ್ತೇವೆ, ಅಥವಾ ಎಷ್ಟು ಮಕ್ಕಳು ಬಿದ್ದು ಕಾಲಿಗೆ ಕೈಗೆ ಪೆಟ್ಟು ಮಾಡಿಕೊಳ್ತಾರೆ. ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಾವು ಅವರನ್ನು ಅಷ್ಟು ಸೊಫೆಸ್ಟಿಕೇಟ್ ಆಗಿ ಬೆಳೆಸ್ತಾ ಇದ್ದೇವೆ. ಯಾಕಂದರೆ ನಿನ್ನೆಯಿಂದ ನಾನು ಇದನ್ನು ಅವರಲ್ಲಿ ಹೇಳ್ತಾ ಇದ್ದೆ, ಮಗುವಿನ ಕಾಲಿಗೆ ಗಾಯ ಆಗೋದು ಬಿಡಿ, ಮಗುವಿನ ಮೈಗೆ ಬಿಸಿಲು ಕೂಡ ಬೀಳುವುದಿಲ್ಲ ಅಂತ. ಯಾಕಂದರೆ ಮನೆಯಲ್ಲಿ ಹಿತ್ತಿಲುಗಳಿಲ್ಲ, ಆಟದ ವಿದ್ಯಾಸಂಸ್ಥೆಗಳಲ್ಲಿ ಬಯಲುಗಳಿಲ್ಲ. ಹಾಗಾಗಿ ಪ್ರತಿಯೊಬ್ಬನ ನಾನು ಸೇರಿಸಿ ನಾನು ಹೇಳುವಂಥದ್ದು, ಮೊನ್ನೆ ಬ್ಲಡ್ ಟೆಸ್ಟ್ ಮಾಡುವಾಗ ನಿಮಗೆ ಏನು ಬೇರೆ ತೊಂದರೆ ಇಲ್ಲ, ಆದರೆ ಡಿ ವಿಟಮಿನ್ ಶಾರ್ಟೇಜ್ ಉಂಟು ಅಂತ ಹೇಳಿದರು. ಡಿ ವಿಟಮಿನ್ ಅಂತ ಹೇಳಿದರೆ ಸಹಜವಾಗಿ ನಮಗೆ ಬೆಳಕಿನಲ್ಲಿ, ಸೂರ್ಯನ ಬೆಳಕಿನಲ್ಲಿ ಸಿಕ್ಕತಕ್ಕಂಥ ಒಂದು ವಿಟಮಿನ್, ಅದು ಸಿಗ್ತಾ ಇಲ್ಲ. ಯಾಕೆಂದರೆ ವಿ ಆರ್ ನಾಟ್ ಎಕ್ಸ್ಪೋಸಿಂಗ್ ಅವರ್ ಸೆಲ್ಫ್. ನಾವು ಹೊರಗೆ ನಮ್ಮನ್ನು ಎಕ್ಸ್ಪೋಸ್ ಆಗದ ಕಾರಣ ಈ ರೀತಿ ಆಗ್ತಾ ಉಂಟು. ನನಗೆ ಮಂಜುನಾಥ ನಾಯ್ಕರೇ ಭಾಳ ಖುಷಿಯಾದಂಥದ್ದು ಏನಂತ ಹೇಳಿದರೆ, ಇಲ್ಲಿ ಮಕ್ಕಳಿಗೆ ಈ ಯೂರೋ ಕಿಡ್ಸಿನಲ್ಲಿ ಏನು ಸಿಗ್ತಾ ಇದೆ ಅಂತ ಹೇಳಿದರೆ, ನೋಡಿ, ಒಂದು ಮನೆ ಸಿಗ್ತಾ ಉಂಟು ಅಂತ. ಅವರ ಮನೆ ಬಿಟ್ಟು ಬಂದಾಗ ಅವರಿಗೆ ಇನ್ನೊಂದು ಮನೆ ಸಿಗ್ತಾ ಉಂಟು. ಅವರು ನಮ್ಮ ಮನೆಯ ಅಂಗಳ ಇಲ್ಲದಿದ್ದರೂ ಕೂಡ, ಅದನ್ನು ಫ್ಲ್ಯಾಟ್ ಸಿಸ್ಟಮ್, ಅಲ್ಲಿ ಅಂಗಳವೇ ಇಲ್ಲ, ಆದರೆ ಇಲ್ಲಿ ಒಂದು ಹಿತ್ತಿಲು ಉಂಟು ಅಂತ, ಇಲ್ಲಿ ಒಂದು ಅಂಗಳ ಉಂಟು ಅಂತ. ಇದು ಇಷ್ಟು ಎರಡು ಸಿಕ್ಕಿದರೆ ಉಂಟಲ್ಲ,
ಆ ಮಕ್ಕಳು ಖಂಡಿತವಾಗಿ ಅತ್ಯುತ್ತಮ ಮಕ್ಕಳಾಗಿ ಬೆಳೀತಾರೆ ಅಂತ ಹೇಳುವಂತಹ ಒಂದು ನಂಬಿಕೆಯೊಂದಿಗೆ ಅಶೋಕ್ ರೈ ಅವರಿಂದ ಉದ್ಘಾಟನೆಗೊಂಡಂತಹ ಈ ಕಾರ್ಯಕ್ರಮ ಅಥವಾ ಈ ಸಂಸ್ಥೆ ಏನಿದೆ, ಈ ಸಂಸ್ಥೆಗೆ ಯಾವತ್ತೂ ಕೂಡ ಶೋಕ ಇರದಿರಲಿ ಅಂತ ಫಸ್ಟಿಗೆ ನಾನು ಹಾರೈಸುವಂಥದ್ದು. ಯಾಕೆಂದರೆ ಅಶೋಕ ಅಂತ ಅಲ್ಲಿ ಶೋಕ ಇರೋದಿಲ್ಲ, ಹಾಗಾಗಿ ಅಶೋಕರಿಂದ ಉದ್ಘಾಟನೆ ಆಯಿತು, ಅಲ್ಲಿ ಶೋಕ ಇಲ್ಲದೇ ಇರಲಿ. ಸುಧಾಮ ಅಂತ ಅವರು ಹಿನ್ನೆಲೆ ಇದಕ್ಕೆ ಮಾರ್ಗದರ್ಶಕರು ಅಂತ ಹೇಳಿ ಇದನ್ನು ಕೇಳಿದೆ. ಸುಧಾಮ ನೋಡಿ, ಒಮ್ಮೆ ನೀವು ಮಹಾಭಾರತವನ್ನು ಕಲ್ಪಿಸಿಕೊಳ್ಳಿ, ಆ ಕೃಷ್ಣನ ಯುಗವನ್ನು. ಅತ್ಯಂತ ಒಳ್ಳೆಯ ಒಂದು ಸ್ನೇಹ ಸಂಬಂಧ ಇದ್ದರೆ ಸುಧಾಮ ಮತ್ತು ಕೃಷ್ಣ. ಹಾಗಿದ್ರೆ ಇಲ್ಲಿ ಬಂದಂತಹ ಮಕ್ಕಳಿಗೆ ನಾವು ಯಾವುದನ್ನು ಹೇಳಿಕೊಡಿ ಅಂತ ಹೇಳಿದರೆ ಈ ಸುಧಾಮ ತತ್ವವನ್ನು ಹೇಳಿಕೊಡಿ ಅಂತ ಮಕ್ಕಳಿಗೆ. ಆ ಸ್ನೇಹ ಇವತ್ತು ನಮಗೆ ದ್ವೇಷವೇ ನಮ್ಮ ಜೀವನದ ಒಂದು ಏನು ಉಸಿರಾಗಿ ಹೋಗಿದೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಆ ಸುಧಾಮ ತತ್ವ, ಸುಧಾಮರಿದ್ದಾರೆ, ಸುಧಾಮ ಮತ್ತು ಕೃಷ್ಣರಂಥ ಅದ್ಭುತವಾದಂತಹ ಒಂದು ಜೋಡಿಗಳು ಇಲ್ಲಿಂದ ಮೂಡಿ ಬರಲಿ ಅಂತ ಹೇಳೋದರ ಜೊತೆಗೆ ಅದರೊಲ್ಲಿಗೆ ಹೇಮನಾಥ ಅಂತ ಹೇಳಿದರೆ ಅದು ಒಂದು ಆ ಫ್ಲವರ್ ಅಲ್ಲಿ ಏನು ಸಹಜವಾಗಿ ಅರಳುವಂಥ ಒಂದು ಗುಣ ಇದೆ ಅಲ್ಲ ಹೂವಿಗೆ, ಅದು ಸಹಜವಾಗಿ ಅರಳಬೇಕು. ಸಹಜವಾಗಿ ಅರಳಿದಾಗ ಏನಾಗ್ತದೆ ಅಂತ ಹೇಳಿದರೆ ಅದು ಪರಿಮಳ ಬೀರ್ತದೆ. ಇಲ್ಲಿಯ ಸಹಜವಾದ ವಾತಾವರಣಗಳಲ್ಲಿ ಮಕ್ಕಳು ಕೂಡ ಹೇಮನಾಥರಂತೆ ಅರಳಲಿ ಅಂತ, ಆವಾಗ ಅವರಿಗೆ ಸಹಜವಾದಂತಹ ಒಂದು ಘಮಘಮಿಸುವಂತಹ ಒಂದು ಸುಗಂಧ ಸಿಗ್ತದೆ. ಅದರ ಜೊತೆಯಲ್ಲಿ ಮಂಜುನಾಥರು ಇದ್ದಾರೆ, ಇದರ ಓನರ್. ಮಂಜುನಾಥ ಅಂದರೆ ಆ ತಂಪು ಅಂತ, ಹಿಮ, ಮಂಜು ಅಂತ ಹೇಳಿದರೆ ಐಸ್ ಅಂತ ಹೇಳ್ತೇವೆ ನಾವು, ಐಸ್ ಇದ್ದಲ್ಲಿ ತಂಪು. ಹಾಗಾಗಿ ಇಲ್ಲಿ ಬಂದಂತಹ ಮಕ್ಕಳಿಗೆ ಕೂಡ ಅಂಥದ್ದೇ ಒಂದು ತಂಪಾದ ವಾತಾವರಣ ಸಿಗಲಿ ಅಂತ ಹೇಳುವಂಥ ಹಾರೈಕೆಯೊಂದಿಗೆ ನಿಮ್ಮ ಈ ಪ್ರಯತ್ನಕ್ಕೆ ಎಲ್ಲ ದೈವದೇವರುಗಳ ಅನುಗ್ರಹ ಇರಲಿ ಅಂತ ಹೇಳುವಂತಹ ಒಂದು ಹಾರೈಕೆಯೊಂದಿಗೆ ವಿರಮಿಸ್ತೇನೆ. ನಮಸ್ಕಾರ. ನಮ್ಮ ಸಂಸ್ಥೆಯ ಕಿರುಪರಿಚಯ. ಯೂರೋ ಕಿಡ್ಸ್ 25 ವರ್ಷಗಳ ಅನುಭವ ಹೊಂದಿರುವ ಪ್ಲೇ ಸ್ಕೂಲ್ ಮತ್ತು ಕಿಂಡರ್ ಗಾರ್ಡನ್ಗಳ ಶೃಂಖಲೆ. ಚೈಲ್ಡ್ ಫಸ್ಟ್ ಐಡಿಯಾಲಜಿ ಆಧರಿಸಿ ಹಾರ್ವರ್ಡ್ ಗ್ರ್ಯಾಜುಯೇಟ್ ಸ್ಕೂಲ್ ಆಫ್ ಎಜುಕೇಷನಿಂದ ಯುರೇಕಾ ಕರಿಕ್ಯುಲಮ್ ಟೆಕ್ನಿಕ್ ಆಫ್ ವಿಸಿಬಲ್ ಥಿಂಕಿಂಗ್ ಮೂಲಕ ಆಟ ಆಧಾರಿತ ಕಲಿಕೆಯನ್ನು ನೀಡುತ್ತದೆ. 3ಕ್ಕೂ ಹೆಚ್ಚಿನ ದೇಶಗಳಲ್ಲಿ 1700ಕ್ಕೂ ಹೆಚ್ಚಿನ ಶಾಖೆಗಳನ್ನು ಹೊಂದಿದ್ದು 7 ಲಕ್ಷಕ್ಕೂ ಅಧಿಕ ಮಕ್ಕಳು ಇಲ್ಲಿ ಪಳಗಿರುತ್ತಾರೆ. ಕರ್ನಾಟಕದಲ್ಲಿ 400ಕ್ಕೂ ಹೆಚ್ಚು ಶಾಖೆಗಳು, 500ಕ್ಕೂ ಹೆಚ್ಚು ನಗರಗಳಲ್ಲಿ ನಮ್ಮ ಸಂಸ್ಥೆ ಪಸರಿಸಿಕೊಂಡಿದೆ. ದೃಶ್ಯ, ಶ್ರವ್ಯ, ಕೈ ಮೇಲೆ ಚಟುವಟಿಕೆಗಳಿಂದ ಪದ ಸಂಪತ್ತು, ಗಣಿತ ಪೂರ್ವಭಾವ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳೆಸುತ್ತದೆ. ತರಗತಿಗಳನ್ನು ಸುರಕ್ಷಿತ ಹಾಗೂ ಉಲ್ಲಾಸಭರಿತ ಮಾಡಲಾಗಿದ್ದು, ಶಿಶು ಆಧಾರಿತ ಪೀಠೋಪಕರಣಗಳು, ಕಥೆ ಕೋಣೆ ಮತ್ತು ಹೊರಗಿನ ಆಟದ ಪ್ರದೇಶಗಳಿವೆ. ತಂದೆ ತಾಯಿಗಳಿಗೆ ಅಪ್ಡೇಟ್ಗಳು ಮತ್ತು ದಿನಚರಿಯ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಕಲಿಕೆಯನ್ನು ಮುಂದುವರಿಸಲು ಸಹಾಯ ಮಾಡುತ್ತದೆ. ಒಟ್ಟಾರೆ ಯೂರೋ ಕಿಡ್ಸ್ 2 ರಿಂದ 6 ವರ್ಷದ ಮಕ್ಕಳಿಗೆ ಸುರಕ್ಷಿತ, ಆಕರ್ಷಕ ಮತ್ತು ವಿಚಾರ ಪ್ರಧಾನ ಪರಿಸರವನ್ನು ನೀಡುವ ಗುರಿಯನ್ನು ಇಡುತ್ತದೆ. ಇಂದು ನಮ್ಮ ಸಂಸ್ಥೆಯಲ್ಲಿ ನಡೆಯುವ ಕಲಿಕಾ ಪದ್ಧತಿ ಮತ್ತು ಅದರಲ್ಲಿ ಬರುವ ಕೆಲವು ಮುಖ್ಯಾಂಶಗಳನ್ನು ತಿಳಿಸಲಿದ್ದೇನೆ. ಮೊದಲಿಗೆ 2 ರಿಂದ 3 ವರ್ಷದ ಮಕ್ಕಳನ್ನು ಪ್ಲೇ ಗ್ರೂಪ್ ಎಂದು ವಿಭಾಗದಲ್ಲಿ ಇರಿಸಲಾಗುವುದು. ಇವರಿಗೆ ಮೊದಲನೆಯದಾಗಿ ತಮ್ಮ ಪರಿಚಯ, ಅಬೌಟ್ ಮೀ ಎಂಬುದನ್ನು ವಿವರಿಸುತ್ತೇವೆ. ನಂತರ ತಮ್ಮ ಜ್ಞಾನೇಂದ್ರಿಯಗಳು, ಮೈ ಸೆನ್ಸಸ್ ಅವುಗಳ ಪರಿಚಯ ಮಾಡಿಕೊಡುತ್ತೇವೆ. ಹಣ್ಣು, ತರಕಾರಿಗಳು ಹಾಗೂ ಪ್ರಾಣಿ ಪಕ್ಷಿಗಳು ಹಾಗೂ ತಮ್ಮ ಸುತ್ತಮುತ್ತಲಿರುವ ಜನರು, ವಸ್ತುಗಳು ಹಾಗೂ ಅವರ ಕಾಯಕಗಳ ಬಗ್ಗೆ ತಿಳಿಸಿಕೊಡಲಾಗುವುದು. ಮುಂದಿನದಾಗಿ 3 ರಿಂದ 4 ವರ್ಷದ ಮಕ್ಕಳನ್ನು ನರ್ಸರಿ ಗ್ರೂಪ್ ಎಂದು ವಿಭಾಗಿಸಿ ಅವರ ಕಲಿಕಾ ಪದ್ಧತಿಯಲ್ಲಿ ಶೇಪ್ಸ್, ನಂಬರ್ಸ್, ನೇಬರ್ಹುಡ್ಗಳ ಬಗ್ಗೆ ಹೇಳಿಕೊಡಲಾಗುವುದು. ಇದರೊಂದಿಗೆ ವೈಲ್ಡ್ ಲೈಫ್ ಹಾಗೂ ಸೀಸನ್ಸ್ಗಳನ್ನು ಹೇಳಿಕೊಡಲಾಗುವುದು. ಇದರೊಂದಿಗೆ ಪ್ರೀ ರೈಟಿಂಗ್ ಪ್ಯಾಟರ್ನ್ಸನ್ನು ಮತ್ತು ಕಲರ್ಸನ್ನು ಪರಿಚಯ ಮಾಡಿಕೊಡಲಾಗುವುದು. 4 ರಿಂದ 5 ವರ್ಷದಲ್ಲಿ ಯೂರೋ ಜೂನಿಯರ್ಸ್ ವಿಭಾಗದಲ್ಲಿರಿಸಿ ಅವರಿಗೆ ತಮ್ಮ ಭಾವನೆಗಳು ಅಂದರೆ ಮೈ ಫೀಲಿಂಗ್ಸ್ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿ ಪರ್ಯಾವರಣದ ಬಗ್ಗೆ ಆಳವಾಗಿ ತಿಳಿಸಿಕೊಡಲಾಗುವುದು. ಇನ್ ಡೆಪ್ತ್ ಅಬೌಟ್ ದ ನೇಚರ್. ಇಂಟ್ರೊಡಕ್ಷನ್ ಟು ರೀಜನಲ್ ಲ್ಯಾಂಗ್ವೇಜಸ್, ಹಿಂದಿಯನ್ನು ಒಳಗೊಂಡು ಸ್ಥಳೀಯ ಭಾಷೆಗಳ ಪರಿಚಯ ಹಾಗೂ ಪದಗಳ ಪರಿಚಯ ಹಾಗೂ ವಿರುದ್ಧ ಪದಗಳನ್ನು ಪರಿಚಯಿಸಿಕೊಡಲಾಗುವುದು. 4 ರಿಂದ 5 ವರ್ಷದ ಮಕ್ಕಳನ್ನು ಯೂರೋ ಸೀನಿಯರ್ಸ್ ಎಂದು ಗುರುತಿಸಿ ಅವರಿಗೆ ಫುಡ್, ಟೆಕ್ನಾಲಜಿ, ಸ್ಪೇಸ್, ಲೈಟ್ ಆ್ಯಂಡ್ ಸೌಂಡ್ಗಳ ಬಗ್ಗೆ ಹೇಳಿಕೊಡಲಾಗುವುದು. ಈ ವಿದ್ಯಾರ್ಥಿಗಳಿಗೆ ಮೆಷರ್ಮೆಂಟ್ಸ್,
skip counting, odd and even, vowels, pronouns, action words ಹಾಗೂ ಬರೆಯಲು ಮತ್ತು ಓದಲು ವಿವರವಾಗಿ ಹೇಳಿಕೊಡಲಾಗುವುದು. ಇಂತಹ ವಿಶಿಷ್ಟ, ವಿಭಿನ್ನ, ವಿನೂತನ ಸಂಸ್ಥೆ ನಮ್ಮ ಪುತ್ತೂರಿಗೆ ಮೊಟ್ಟ ಮೊದಲನೇದಾಗಿ ಹೆಜ್ಜೆ ಇಟ್ಟಿರುವುದು ನಮ್ಮ ಹೆಮ್ಮೆ. ದಕ್ಷಿಣ ಕನ್ನಡದಲ್ಲಿ 2ನೇ ಸಂಸ್ಥೆಯಾಗಿ ರಾರಾಜಿಸಲಿರುವ ಈ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೇರಿಸುವ ಪಣದೊಂದಿಗೆ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸೋಣ. ಥ್ಯಾಂಕ್ ಯು. ಪುತ್ತೂರಿನಲ್ಲಿ ಪ್ರಾರಂಭಗೊಳ್ಳುತ್ತಿರುವಂಥ ಯೂರೋ ಕಿಡ್ಸ್ ಎನ್ನುವಂಥ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಸಂಸ್ಥೆ. ಏನು ಬೇಕಾಗಿತ್ತು, ಯಾವ ಮಾತು ಬೇಕಾಗಿತ್ತು ಈ ಸಂಸ್ಥೆಯ ಬಗ್ಗೆ, ಅದರ ಬಗ್ಗೆ ಮಹೇಶ್ ಕಜೆಯವರು ಅವರನ್ನು ಆಹ್ವಾನಿಸಲು ಹೋದಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ವಿಚಾರಗಳನ್ನು, ತನ್ನ ಮಾರ್ಗದರ್ಶನವನ್ನು ಎಲ್ಲ ನೀಡುತ್ತಾ ಮತ್ತೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಳ ಗಂಭೀರವಾದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿರುವಂಥ ನಮ್ಮೆಲ್ಲರ ಆತ್ಮೀಯರು. ನಾನೇ ವಿಶೇಷವಾಗಿ ಹೇಳಿದ್ದೆ, ಮಹೇಶ್ ಕಜೆಯವರು ಇಂಥ ಒಂದು ಕಾರ್ಯಕ್ರಮದಲ್ಲಿದ್ದರೆ ಅದರ ಮೆರುಗು ಬೇರೆ ಅಂಥೇಳಿ. ಆ ಮೆರುಗು ಇನ್ನಷ್ಟು ಭಾಳ ಚೆನ್ನಾಗಿ ಆಯಿತು ಅಂತ ಹೇಳುವಂಥ ಮಾತನ್ನು ಸಹ ಅವರಿಗೂ ನಾನು ವಿಶೇಷವಾಗಿ ತುಂಬ ಕಾರ್ಯ ಒತ್ತಡಗಳ ಮಧ್ಯೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಭಾಳ ಒಳ್ಳೆಯ ಮಾತುಗಳನ್ನಾಡಿದಂಥ ಮಹೇಶ್ ಕಜೆಯವರೇ. ಅದೇ ರೀತಿ ಈ ಸಂಸ್ಥೆಯನ್ನು ಇಲ್ಲಿ ಪ್ರಾರಂಭ ಮಾಡಬೇಕು ಅಂದಿದ್ದರೆ ಜಯರಾಮ್ ಮತ್ತು ಅವರ ಕುಟುಂಬ, ಅದರಲ್ಲಿ ವಿಶೇಷವಾಗಿ ಸುಧಾಮ ಕಕ್ಕಾಜೆಯವರ ಒಂದು ಟ್ರಸ್ಟ್ ಮಾಡಿಕೊಂಡು ಪುತ್ತೂರಿನಲ್ಲಿ ಒಂದು ವಿನೂತನವಾದ ಶಿಕ್ಷಣವನ್ನು ನೀಡುವ ಕಲ್ಪನೆಯನ್ನು ನೀಡಲು ಕಾರಣಕರ್ತರಾಗಿರುವಂಥ ಸುಧಾಮ ಕಕ್ಕಾಜೆಯವರೇ ಮತ್ತು ಅವರ ಮಕ್ಕಳು ಮತ್ತು ಎಲ್ಲ ಅವರ ಕುಟುಂಬಸ್ಥರೇ. ಹಾಗೂ ವಿಶೇಷವಾಗಿ ನಮಗೇನು ಮಾಡಬೇಕು ಅಂದಿದ್ದರೂ ಜಯರಾಮ್ ನಮ್ಮ ಭಾಳ ಕುಟುಂಬ ಸ್ನೇಹಿತ. ಅಂದರೆ ನನ್ನ ಅಣ್ಣನ ಮಗ ಗಗನ್ನ ಭಾಳ ಕ್ಲೋಸ್ ಫ್ರೆಂಡ್. ಅವು ದುಬೈಯಲ್ಲಿ ಉದ್ಯೋಗದಲ್ಲಿದ್ದು ಆ ನಂತರದ ದಿನಗಳಲ್ಲಿ ಯಾವಾಗಲೂ ಬಂದರೂ ನಾವು ಭಾಳ ಆತ್ಮೀಯತೆ. ಹಾಗಾಗಿ ನಮಗೂ ಪುತ್ತೂರಿನಲ್ಲಿ ಒಂದು ಒಳ್ಳೆಯ ಜಾಗ ಬೇಕಾಗಿತ್ತು. ಅನೇಕ ಕಡೆ ಹುಡುಕಿದ್ದೆವು, ಕೆಲವು ಕಡೆ ಹೊಸದಾಗಿ ಕಟ್ಟುವುದು ಅಂತೇಳಿ ಆಲೋಚನೆ ಮಾಡಿದ್ದೆವು. ಬೇರೆ ಬೇರೆ ಹುಡುಕಾಟದಲ್ಲಿ ಕೊನೆಗೆ ನಮಗೆ ಸಿಕ್ಕಿದ್ದು ಮಂಜುನಾಥ ದೇವರು ಅಂತೇಳಿದ ಹಾಗೆ. ಯಾಕೆಂತೇಳಿದರೆ ದೇವರಾಗೆ ಒಂದು ಭಾಳ ಒಳ್ಳೆಯ ಜಾಗವನ್ನು ಒದಗಿಸಿದ್ರು ಅಂತೇಳಿ. ಯಾಕೆಂದರೆ ಅವರು ಹೇಳಿದ್ರು ಹಾಗೆ, ನಾನು ಅವರೆಲ್ಲ MLA ಅವರು ಹೇಳಿದರು, ಮಹೇಶ್ ಕಜೆ ಅವರು ಹೇಳಿದರು. ಅವರ ಬಗ್ಗೆ ನಾವೆಲ್ಲ ಹೇಳಬೇಕಾದ್ದೆ. ಯಾಕೆಂತೇಳಿದರೆ ಒಂದು ಭಾಳ ಎಷ್ಟೇ ಶ್ರೀಮಂತಿಗೆ, ಅಗರ್ಭ ಶ್ರೀಮಂತಿಗೆ ಇದ್ದರೂ ಸಹ ಆ ಗುಣ ಈ ಸಮಾಜಕ್ಕೆ ಪೂರಕವಾಗಿ ಯಾರಿಗೆ ಸಹಾಯ ಆಗಬೇಕು ಮತ್ತು ಎಲ್ಲಿ ತನ್ನ ಕೊಡುಗೆಯನ್ನು ಕೊಡಬೇಕು ಅಂತೇಳುವ ನಿಟ್ಟಿನಲ್ಲಿ ಭಾಳ ಒಳ್ಳೆಯ ಒಂದು ಜಾಗ. ನಮಗೆ ತುಂಬ ಕಡೆ ಹುಡುಕಿ ನಾವೆಲ್ಲ ಇದಕ್ಕೆ ಕೈ ಜೋಡಿಸಿದ್ದೆವು, ಎಲ್ಲ ಒಂದು ಒಳ್ಳೆಯ ಜಾಗ ಆಗಬೇಕು ಅಂಥೇಳಿ. ಹಾಗಾಗಿ ಒಂದು ಒಳ್ಳೆಯ ಜಾಗವನ್ನು ಒದಗಿಸಿದಂಥ ಮಂಜುನಾಥ್ ಕಾಮತ್ರವರೇ. ಅದೇ ರೀತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅತಿಥಿಗಳಾಗಿರುವಂಥ ನನ್ನ ಆತ್ಮೀಯ ಫಾರೂಕ್ ಬಾಯಬ್ಬೆ ಅವರೇ ಮತ್ತು ನೆರೆದಿರುವಂಥ ಎಲ್ಲ ನಮ್ಮ ಜಯರಾಮ್ ಬಳಗದ ಎಲ್ಲ ಬಂಧುಗಳೇ ಮತ್ತು ಮಾಧ್ಯಮದ ಮಿತ್ರರೇ, ಈ ಸಂಸ್ಥೆಯ ಶಿಕ್ಷಕಿಯರೇ. ವಿಶೇಷವಾಗಿ ನನಗಂತೂ ತುಂಬ ಸಂತಸ, ಸಂಭ್ರಮ ಎಲ್ಲವೂ ಆಗ್ತಾಯಿದೆ. ಪುತ್ತೂರಿಗೆ ಇದರೊಂದು ಅವಶ್ಯಕತೆ ಇತ್ತು ಅಂತ ಹೇಳುವಂಥದ್ದು. ಎಲ್ಲವೂ ಬರ್ತಾ ಇದೆ ಪುತ್ತೂರಿಗೆ. ಮಂಗಳೂರಲ್ಲಿ ಏನಿದೆ ಅದು ಪುತ್ತೂರಲ್ಲಿ ಇರಬೇಕು ಅಂತ ಹೇಳುವಂಥದ್ದು ಕಾನ್ಸೆಪ್ಟ್ ನಮ್ಮದು. ಎಲ್ಲ ಮಂಗಳೂರಲ್ಲಿದೆ, ನಮಗೆ ನಮ್ಮ ಮಕ್ಕಳಿಗನ್ನು ಮಂಗಳೂರಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ, ಪುತ್ತೂರಲ್ಲೇ ಒಂದು ಬೇಕಿತ್ತು ಅಂತ ಹೇಳುವಾಗ ಅದನ್ನು ಪುತ್ತೂರಲ್ಲಿ ಮಾಡುವಂಥ ಚಿಂತನೆಯನ್ನು ಮಾಡಿ ಜಯರಾಮ್ ಇದರಲ್ಲಿ ಒಂದು ರೀತಿ ಯಶಸ್ಸನ್ನು ಕಾಣಲಿಕ್ಕಿದ್ದಾರೆ. ಅವರ ಮಿಸಸ್ ಸಹಿತ ಇದರ ಜೊತೆಗೆ ಸೇರಿಕೊಂಡು ಇದನ್ನು ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥದ್ದು. ಮತ್ತು ಈಗಾಗಲೇ ಒಂದು 2 ವರ್ಷದಿಂದ 6 ವರ್ಷದ ಮಕ್ಕಳ ಶಿಕ್ಷಣವನ್ನು ಒದಗಿಸುವಂಥದ್ದಷ್ಟು ಸುಲಭದ ಕೆಲಸ ಅಲ್ಲ. ಅದರಲ್ಲೂ ಸಹ ಅನೇಕ ವಿಚಾರಗಳು ಅದರಲ್ಲಿ ಅಡಗಿರ್ತದೆ. ಅದನ್ನು ನಾವು ಇವತ್ತು ಗಮನಿಸಿದ್ದೇವೆ. ಯೂರೋ ಕಿಡ್ಸ್ ಎನ್ನುವಂಥ ಕಂಪನಿಯಿಂದ ಅವರ ಮಾರ್ಗದರ್ಶನ, ಅವರು ಸುಮಾರು 25 ವರ್ಷಗಳ ಅನುಭವ ಇರುವಂಥ ಈ ದೇಶದಾದ್ಯಂತ ಇರುವಂಥ ಅನೇಕ ಇಂಥ ಸಂಸ್ಥೆಗಳನ್ನು ಬೆಳೆಸಿದ ನಂತರ ಪುತ್ತೂರಲ್ಲಿ ಮಾಡಬೇಕು ಅಂತಿದ್ದರೆ ಇಲ್ಲಿ ಅವರ ಸ್ಥಳೀಯವರು ಅದರಲ್ಲಿ ಸೇರಿಕೊಳ್ಬೇಕು. ಅದು ಜಯರಾಮ್ ಅವರ ತಂಡ ಇದರಲ್ಲಿ ಸೇರಿಕೊಂಡು ಇವತ್ತು ಅತ್ಯಂತ ಅದ್ಭುತವಾಗಿ, ಅತ್ಯಂತ ಅಚ್ಚುಕಟ್ಟಾಗಿ, ಅತ್ಯಂತ ವಿನೂತನವಾಗಿ ಎಲ್ಲವೂ ಅದನ್ನು ಅಳವಡಿಸುವುದರ ಮೂಲಕ ಒಂದು ಒಳ್ಳೆಯ ಕಂಪನಿಯ ಟೈಅಪ್ಪಿನ ಜೊತೆಗೆ ಪುತ್ತೂರಲ್ಲಿ ಮಾಡಿದ್ದಾರೆ. ಕಂಪನಿಯಿಂದ ಟೀಚರ್ಸನ್ನು ಏನು ಕೊಡೋದಿಲ್ಲ, ನಾವು ಇಲ್ಲೇ ಆಯ್ಕೆ ಮಾಡಿಕೊಳ್ಳಬೇಕು ಮತ್ತು ಅವರ ಮಾರ್ಗದರ್ಶನದಲ್ಲಿ, ಅವರ ತರಬೇತಿಯಲ್ಲಿ ಆ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಹಾಗಾಗಿ
ಆ ಗುಣಮಟ್ಟ ಹೇಗಿರ್ತದೆ ಅಂತೇಳಿದರೆ ಅದೊಂದು ಉನ್ನತ ಗುಣಮಟ್ಟ ಇರ್ತದೆ, ಅಲ್ಲಿ ಯಾವ ಡೌಟ್ಸ್ ಇಲ್ಲ. ಅದು 2 ವರ್ಷದಿಂದ 3 ವರ್ಷದ ಮಗು ಇರಲಿ, 3 ವರ್ಷದಿಂದ 4 ಇರಲಿ, 4ರಿಂದ 5, 5ರಿಂದ 6, ಈ ಎಲ್ಲ ಆ ಪ್ರಾಯದಲ್ಲಿ ಮಕ್ಕಳಿಗೆ ಆ ಗುಣಮಟ್ಟದ ಶಿಕ್ಷಣ ಅಂತ ಹೇಳುವಂಥದ್ದು ಈಗ ಮಂಗಳೂರಲ್ಲಿ ಉಂಟು ಅಂತ ಹೇಳುವಾಗ ಪುತ್ತೂರಲ್ಲಿ ಇಲ್ಲ ಅಂತ ಹೇಳುವಂಥದ್ದು. ಅದು ಇವತ್ತು ಪುತ್ತೂರಲ್ಲಿ ಪ್ರಾರಂಭ ಆಗಿದೆ ಅಂತ ಹೇಳುವಾಗ ಅದಕ್ಕಿಂತ ಸಂತೋಷ ಬೇರೇನಿದೆ. ಪ್ಲೇ ಸ್ಕೂಲ್ಗಳು ಅಥವಾ ಬೇಬಿ ಸ್ಕೂಲ್ಗಳು ಪುತ್ತೂರಲ್ಲಿ ಇರ್ಬೋದು, ನಾನು ಇಲ್ಲ ಇದೇ ನಮ್ಮದು ಪ್ರಥಮ ಅಂತ ಹೇಳ್ತಾ ಇಲ್ಲ, ಇದೆ. ಆದರೆ ಅದರ ಗುಣಮಟ್ಟದಲ್ಲಿ ಅದಕ್ಕೂ ತುಂಬ ವ್ಯತ್ಯಾಸಗಳಿರ್ತದೆ. ಇಲ್ಲಿ 2 ವರ್ಷದಿಂದ 3 ವರ್ಷದ ಮಗು ಅಂತ ಹೇಳುವಾಗ ಹೆಚ್ಚಾಗಿ ಆ ಮಗು ಮನೆಯಲ್ಲಿರುವಂಥ ಸಂದರ್ಭ ಇಲ್ಲಿ ನಾವು ಭಾಳ ಮುಖ್ಯವಾಗಿ ನಾನು ಅನೇಕ ಕಡೆ ಉಲ್ಲೇಖ ಮಾಡಿದೆ. ಯಾಕೆಂತೇಳಿದರೆ ಒಂದು ಅಧಿಕಾರಿ ಇರ್ಬೋದು, ಅಥವಾ ದಿನನಿತ್ಯ ಒಂದು ಕಸುಬಿಗೆ ಹೋಗುವ ಉದ್ಯಮಿ ಇರ್ಬೋದು, ವ್ಯಾಪಾರಿ ಇರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ತಂದೆಯವರು ಹೋಗ್ಬೋದು. ತಾಯಿಗೆ ಆ ಮಗುವಿನ ಜವಾಬ್ದಾರಿ ಪೂರ್ಣ ಇರ್ತದೆ. ಹಾಗೆ ಮಗುವನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಇವತ್ತೊಂದು ಮಗು ಹೆರಿಗೆ ಆಗ್ತದೆ ಅಂದರೆ ಮಗುವನ್ನು ಹೆರಿಗೆ ಆಗುವ ಸಂದರ್ಭದಲ್ಲಿ ಸರ್ಕಾರದ ರಜೆ ಇರುವಂಥದ್ದು 6 ತಿಂಗಳು ಮಾತ್ರ. ಮತ್ತೆ 6 ತಿಂಗಳು 1 ವರ್ಷದ ತನಕ ಎಕ್ಸ್ಟೆಂಡ್ ಮಾಡಿಕೊಳ್ಳಬಹುದು. ಮತ್ತೆ ಮಗುವಿನ ಪೋಷಣೆಯನ್ನು ಯಾರು ಮಾಡಬೇಕು? ಒಂದು ಅಧಿಕಾರಿ ಅಥವಾ ಯಾವುದಾದ್ರೂ ಕೆಲಸದಲ್ಲಿ ಉದ್ಯೋಗದಲ್ಲಿರುವವರು ಯಾರಾದರೂ ಒಂದೇ ಅವರ ಅಮ್ಮನನ್ನು ಬರಲಿಕ್ಕೆ ಹೇಳಬೇಕು, ಇಲ್ಲದ ಅತ್ತೆಯನ್ನು ಬರಲಿಕ್ಕೆ ಹೇಳಬೇಕು. ಅಂದರೆ ಅಪ್ಪನ ಅಮ್ಮ ಅಥವಾ ಅಮ್ಮನ ಅಮ್ಮ ಯಾರಾದರೂ ಇವರು ಬರಬೇಕು, ಇಲ್ಲದರೆ ಯಾರಾದರೂ ಜನ ಮಾಡಬೇಕು, ಖಂಡಿತವಾಗಿ ಮಾಡಲೇಬೇಕಾಗ್ತದೆ. ಹಾಗಾಗಿ ಆ ಮಗುವನ್ನು ಅತ್ಯಂತ ದೇವರಂತೆ ನೋಡಿಕೊಳ್ಳಬೇಕಾಗ್ತದೆ. ಆ ವ್ಯವಸ್ಥೆಯನ್ನು ಒದಗಿಸುವಂಥದ್ದಷ್ಟು ಸುಲಭದ ಕೆಲಸ ಅಲ್ಲ. ಅದು ನಂತರ ಒಂದು 5 ವರ್ಷದ ತನಕ ಅದು ಮುಂದುವರಿಯುತ್ತದೆ, ಆ ಮಗುವನ್ನು ಚೆನ್ನಾಗಿ ನೋಡಿಕೊಳ್ಳುವಂಥದ್ದು. ಹಾಗಾಗಿ ಇಲ್ಲಿ ಭಾಳ ಮುಖ್ಯವಾಗಿ ಅದನ್ನೇ ನಾನು ಉಲ್ಲೇಖ ಮಾಡುವಂಥದ್ದು. ಯಾವುದೋ ಒಂದು ಉದ್ಯೋಗ ಅಥವಾ ಯಾವುದೋ ಒಂದು ಒತ್ತಡ, ಯಾವುದೇ ಒಂದು ಕೃಷಿ, ಯಾವ ಕೆಲಸದಲ್ಲಿರುವವರು ಹೆಣ್ಣುಮಕ್ಕಳಿಗೂ ಸಹ ಆ ಮಕ್ಕಳನ್ನು ಇಂಥ ಒಂದು ಸ್ಕೂಲಿಗೆ ಸೇರಿಸುವುದರ ಮೂಲಕ ನಿರೀಕ್ಷೆಗಿಂತ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು. ಅಂದರೆ 2 ವರ್ಷದಿಂದ 3 ವರ್ಷದ ಮಗುವಿನಲ್ಲಿ ಮೊನ್ನೆ ಮಾಧ್ಯಮದಲ್ಲಿ ಪತ್ರಕರ್ತರ ಪ್ರಶ್ನೆಗಳಿತ್ತು, ನೀವು ಆ ಪ್ರಾಯದಲ್ಲಿ ಮಕ್ಕಳಿಗೆ ಒತ್ತಡವನ್ನು ತುಂಬುತ್ತಿದ್ದೀರಾ ಅಂಥೇಳಿ. ಅದಕ್ಕೆ ಭಾಳ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಒತ್ತಡ ತುಂಬುವ ಪ್ರಶ್ನೆಯೇ ಇಲ್ಲ, ಆ ಮಗುವನ್ನು ಚೆನ್ನಾಗಿ ಪೋಷಣೆ ಮಾಡುವಂಥ ಜವಾಬ್ದಾರಿ ಭಾಳ ಮುಖ್ಯವಾಗಿ. ಒತ್ತಡದ ಪ್ರಶ್ನೆ ಮತ್ತೆ ಪೋಷಣೆಯ ಜೊತೆಯಾಗಿ ಆ ಮಗುವಿಗೆ ಏನು ಕಲೀಲಿಕ್ಕೆ ಆ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನು ಕಲೀಲಿಕ್ಕೆ ಆಗ್ತದೆ, ಅದಕ್ಕೆ ಪೂರಕವಾಗಿ ಸ್ಪಂದಿಸುವಂಥ ವಿಚಾರಗಳು. ಈಗ ಮನೆಯಲ್ಲಿರುವಾಗ 2 ವರ್ಷದಿಂದ 3 ವರ್ಷದ ಮಗುವಿಗೆ ABCDಯನ್ನು ಕಲಿಸುವಂಥ ಪ್ರಶ್ನೆಗಳು ಬರೋದಿಲ್ಲ, ಅಥವಾ ಯಾವುದೇ ಶಿಕ್ಷಣದ ವಿಚಾರಕ್ಕೆ ಅಲ್ಲಿ ಒತ್ತು ಕೊಡುವುದಿಲ್ಲ. ಮಗುವನ್ನು ಚೆನ್ನಾಗಿ ಹಾರೈಕೆ ಮಾಡುವಂಥದ್ದು ಮಾತ್ರ ಪೋಷಕರ ಜವಾಬ್ದಾರಿಯಾಗಿರ್ತದೆ. ಆದರೆ ಇಂಥ ಸಂದರ್ಭದಲ್ಲಿ ಮಗುವಿನ ಭವಿಷ್ಯತ್ತಿಗೆ ಪೂರಕವಾಗಿ ಮಗುವನ್ನು ಬೆಳವಣಿಗೆಯನ್ನು ಗಮನಿಸಿಕೊಂಡು ಅದಕ್ಕೆ ಪೂರಕವಾದ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಯೂರೋ ಕಿಡ್ಸ್ನ ಮೂಲಕ ಪುತ್ತೂರಲ್ಲಿ ಆಗ್ತಾಯಿದೆ. ಹಾಗಾಗಿ ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ ಅಂತೇಳಿ ನಾವು ಹೇಗಾಗ್ಬೋದು ಅಂತೇಳಿದರೆ ಇದರಲ್ಲಿ ಪ್ರಶ್ನೆ ಇಡಬೇಕಾಗಿಲ್ಲ. ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ. ಬಹಳಷ್ಟು ಪೋಷಕರಿಗೆ, ಬಹಳಷ್ಟು ಮಕ್ಕಳಿಗೆ ಇದು ಅವಶ್ಯಕತೆ ಪುತ್ತೂರಲ್ಲಿ ಇದೆ, ಇದರ ಅಗತ್ಯ ಇದೆ. ಹಾಗಾಗಿ ನಾನು ಈಗಾಗಲೇ ಕೇಳಿದೆ, ಈಗ ಯಾವ ಪ್ರಚಾರವೂ ಅಷ್ಟು ಇಲ್ಲದೆ ಈಗಾಗಲೇ ಸುಮಾರು 25-30 ಎನ್ಕ್ವೈರೀಸ್ ಬಂದಿದೆ, ನಮ್ಮ ಮಗುವನ್ನು ಸೇರ್ತಾರೆ ಅಂತೇಳಿ. ಹಾಗಾಗಿರುವಾಗ ಇದು ಕೇವಲ 30 ಆಗಿದೆ. ಇನ್ನು ಎಲ್ಲ ಓಪನ್ ಆಯಿತು, ಅಕಾಡೆಮಿಕ್ ಇಯರ್ ನೆಕ್ಸ್ಟ್ ಇಯರ್ ಸ್ಟಾರ್ಟ್ ಆಗುವಾಗ ನಿರೀಕ್ಷೆಗೆ 100 ಮಕ್ಕಳು ಅಂತ ಬೇಕಾದ್ದು ಅದನ್ನು ದಾಟಿ ಹೋಗ್ತದೆ ಅಂತ ಹೇಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಈಗಾಗಲೇ ನಾವು ಕೆಲವು ಕಡೆ ಮತ್ತೆ ಮಹೇಶಣ್ಣನಲ್ಲಿಗೂ ಸಹ ಇನ್ಫ್ಲುಯೆನ್ಸಿಗೆ ಹೋಗಬೇಕಾದಿದೆ. ಯಾಕಂದರೆ ಉದ್ಘಾಟನೆಯಲ್ಲಿ ಅವರಿದ್ದರು, ಮಂಜುನಾಥ್ ಕಾಮತ್ ಅವರ ಅವರಲ್ಲಿಗೂ ಸಹ ಇನ್ಫ್ಲುಯೆನ್ಸಿಗೆ ಜನ ಬರುವಂಥದ್ದು ಇರ್ತದೆ. ಯಾಕಂತ ಹೇಳಿದರೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನನ್ನು ಗಮನಿಸಿ ನನ್ನಲ್ಲೂ ಸಹ ಇನ್ಫ್ಲುಯೆನ್ಸಿಗೆ ಬರ್ಬೋದು, ನನಗೆ ಒಂದು ಸೀಟಲ್ಲಿ ಯೂರೋ ಕಿಡ್ಸಲ್ಲಿ ಮಾಡಿಕೊಡಿ, ನೀವು ಹೇಳಿದಾಗ ಇದ್ದಾರೆ ಅಂತ ಹೇಳುವಂಥ ಪರಿಸ್ಥಿತಿ ಖಂಡಿತವಾಗಿ ಒಂದೇ ವರ್ಷದಲ್ಲಿ ಬರ್ತದೆ ಅಂತ ಹೇಳೋದಕ್ಕೆ ಯಾವ ಸಂಶಯನೂ ಇಲ್ಲ. ಯಾಕಂದರೆ ಅಷ್ಟು ಗುಣಮಟ್ಟದ ಶಿಕ್ಷಣವನ್ನು ಈ ಸಂಸ್ಥೆ ಖಂಡಿತವಾಗಿ ಒದಗಿಸ್ತದೆ. ಶಿಕ್ಷಕರ ನೇಮಕದಲ್ಲೂ ಸಹ ಬಹಳ ಪಾರದರ್ಶಕವಾಗಿ ಅತ್ಯಂತ ಯಾವ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಬಲ್ಲಂಥ ಶಿಕ್ಷಕರ ಆಯ್ಕೆಯನ್ನು ಮಾಡುವಂಥದ್ದು ಈ ಯೂರೋ ಕಿಡ್ಸಿನ ನಿರ್ದೇಶನಗಳು ಅದೇ ಇರ್ತದೆ. ಮತ್ತು ಇವರು ಸಹ ಅದಕ್ಕೆ ಪೂರಕವಾಗಿ ಆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವ ಪ್ರಯತ್ನಕ್ಕೆ ಪೂರಕವಾಗಿ ಶಿಕ್ಷಕರ ಆಯ್ಕೆ ಆಗಿರ್ತದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಪ್ರಥಮ ವರ್ಷದಲ್ಲಿ ಸ್ವಲ್ಪ ಸಮಸ್ಯೆಗಳು ತೊಂದರೆಗಳೆಲ್ಲ ಆಗ್ಬೋದು. ಮುಂದಿನ ದಿನಗಳಲ್ಲಿ ಯಾವ ಸಮಸ್ಯೆ ಇಲ್ಲದೆ ಅತ್ಯಂತ ಶಿಸ್ತುಬದ್ಧವಾದ ಶಿಕ್ಷಣವನ್ನು ಈ ಸಂಸ್ಥೆ ಕೊಡ್ತದೆ ಅಂತ ಹೇಳುವುದರಲ್ಲಿ ಯಾವ ಡೌಟ್ ಯಾರಿಗೂ ಬೇಕಾಗಿಲ್ಲ.
ಹಾಗಾಗಿ ಖಂಡಿತವಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕ ನಮ್ಮ ಮಕ್ಕಳ ಭವಿಷ್ಯತ್ತಿಗೆ ನಾವು ಖಂಡಿತವಾಗಿ ಬೇಕಾದ ಒಂದು ರೀತಿಯ ನಮಗೆ ಅಂದರೆ ನಮ್ಮ ಮಕ್ಕಳಿಗಿಂತ ಮೇಲೆ ಯಾವುದೇ ಯಾರಿಗೂ ಇಲ್ಲ. ಮಕ್ಕಳನ್ನು ನಾವು ದೇವರು ಅಂತೇಳುವ ಅವರ ಗುಣದಲ್ಲಿ ಹೇಳಿದರೂ ಸಹ ಪೋಷಕರಿಗೆ ಮಕ್ಕಳು ಅಂತ ಹೇಳಿದರೆ ದೇವರೇ, ಸಾಕ್ಷಾತ್ ದೇವರೇ ಮಕ್ಕಳು. ಆ ಮಕ್ಕಳಿಗೆ ಬೇಕಾಗಿ ನಾವು ಏನು ಬೇಕಿದ್ರೂ ಮಾಡಲಿಕ್ಕೂ ತಯಾರಿರ್ತೇವೆ. ಅಂತಹ ಸಂದರ್ಭದಲ್ಲಿ ಆ ಸಣ್ಣ ಪ್ರಾಯದ ಮಕ್ಕಳನ್ನು ನಾವು ದೇವರಂತೆ ಕಾಣುವಾಗ ದೇವರಿಗೆ ದೇವಾಲಯವನ್ನೇ ಬಿಡ್ತೇವೆ. ಹಾಗಾಗಿ ನಮ್ಮ ಮಕ್ಕಳಿಗೆ ನಾವು ಏನು ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಅವಕಾಶ ಎಲ್ಲಿದೆ ಅಂತೇಳಿ ಹುಡುಕಿ ನಮಗೆ ಎಷ್ಟು ಕಷ್ಟ ಆದರೂ ತೊಂದರೆ ಇಲ್ಲ, ಎಷ್ಟು ನಷ್ಟ ಆದರೂ ತೊಂದರೆ ಇಲ್ಲ, ಏನು ಬೇಕಿದ್ರೂ ಮಾಡಿ ನಾವು ಆ ಮಕ್ಕಳಿಗೆ ಆ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಮತ್ತು ಒಳ್ಳೆಯ ಭವಿಷ್ಯತ್ತನ್ನು ನಿರ್ಮಾಣ ಮಾಡುವಂಥ ಒಳ್ಳೆಯ ಅಡಿಪಾಯವನ್ನು ಕೊಡುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ಪೋಷಕರು ಖಂಡಿತವಾಗಿ ಮಾಡ್ತಾರೆ. ಅದಕ್ಕಾಗಿ ಯುರೋ ಕಿಡ್ಸ್ ನಮಗೆ ಬೇಕಾಗಿತ್ತು, ಪುತ್ತೂರಿಗೆ ಬೇಕಾಗಿತ್ತು. ಅದು ಇವತ್ತು ಬಂದಿದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಜಯರಾಮ್ ಮತ್ತು ಅವರ ತಂಡ, ಅವರ ಫ್ಯಾಮಿಲಿ ಎಲ್ಲರಿಗೂ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಧೈರ್ಯ ಮಾಡಬೇಕಲ್ವಾ. ಮೊದಲಾಗಿ ಜಯರಾಮ್ ಭಾಳ ಚಿಂತನೆಯನ್ನು ಮಾಡುವಂಥದ್ದು, ಹೇಗೆ ಮಾಡೋದೆಲ್ಲ ಹೌದು, ಹೇಗೆ ಆಗ್ಬೋದು ಅಂತೇಳಿ. ಯಾವ ಡೌಟ್ ಬೇಡ, ಇಲ್ಲಿ ಹೇಗೆ ಆಗ್ತದೆ ಅಂತೇಳಿ ಪ್ರಶ್ನೆ ನಾನು ಹೇಳಿದಲ್ಲ, ಪ್ರಶ್ನೆ ಇಡಬೇಕಾಗಿಲ್ಲ. ಇದು ಭಾಳ ಒಳ್ಳೆ ರೀತಿಯಲ್ಲಿ ಬೆಳೀತದೆ. ನಮಗೆಲ್ಲ ಮತ್ತೆ ಇನ್ಫ್ಲುಯೆನ್ಸ್ ನಾವು ಸಹ ಮಾಡಬೇಕಾದಂಥ ಸಂದರ್ಭಗಳು ಬರ್ಬೋದು ಅಂತೇಳಿ ನಾನು ಹೇಳ್ತಾ, ಜೊತೆಗೆ ಈ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಬೆಳೀಲಿ, ಎಲ್ಲ ರೀತಿಯ ಸಹಕಾರ ನಮ್ಮಲ್ಲಿದೆ. ಶಾಸಕರು ಮತ್ತೊಂದು ಮಾತನ್ನು ಹೇಳಿದರು, ಇದು ಕೇವಲ ಪುತ್ತೂರಿಗೆ ಮಾತ್ರ ಅಲ್ಲ, ಹತ್ತಿರದ ವಿಟ್ಲದಲ್ಲಾಗಲಿ, ಹತ್ತಿರದ ಕಡಬದಲ್ಲಾಗಲಿ, ಹತ್ತಿರದ ಸುಳ್ಯದಲ್ಲಾಗಲಿ, ಎಲ್ಲೆಲ್ಲ ಅವಶ್ಯಕತೆ ಇದೆ ಅಲ್ಲೆಲ್ಲ ಯುರೋ ಕಿಡ್ಸಿನ ಸಂಸ್ಥೆಗಳು ಜಯರಾಮ್ ಇವರ ಮೂಲಕ ಬೆಳಗಲ್ಲಿ. ಅದಕ್ಕೆಲ್ಲ ರೀತಿಯ ಸಹಕಾರವನ್ನು ನಾವು ಸಹ ಕೊಟ್ಟು ಪುತ್ತೂರಿನಲ್ಲಿ ಇಂಥ ಒಂದು ಅದ್ಭುತವಾದ ಕಾನ್ಸೆಪ್ಟ್, ನಿಜವಾಗಿ ಅದ್ಭುತವಾದ ಕಾನ್ಸೆಪ್ಟ್ ಮತ್ತೆಲ್ಲ ಅವೆಲ್ಲ ನಾವು ಹೇಳ್ಬೋದು. ನಿಜವಾಗಿ ಇದು ಬೇಕಾಗಿತ್ತು, ನಮಗೆ ಬಹಳ ಖುಷಿಯಾಗಿದೆ ಅಂಥೇಳಿ ಯಾರು ಮಕ್ಕಳನ್ನು ಸೇರಿಸ್ತಾರೆ ಅವರು ಖಂಡಿತವಾಗಿ ಅದನ್ನು ಶ್ಲಾಘಿಸುವಂಥ ದಿನಗಳು ಬರ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ಒಟ್ಟಿನಲ್ಲಿ ಈ ಸಂಸ್ಥೆಗೆ ಪೂರ್ಣ ರೀತಿಯ ಸಹಕಾರದೊಂದಿಗೆ ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇವತ್ತು ಯುರೋ ಕಿಡ್ಸ್ ಸಂಸ್ಥೆಯ ಬಗ್ಗೆ ಬಹಳಷ್ಟು ನಾವು ವಿವಿಧ ಕಡೆಗಳಲ್ಲಿ ನಾನು ನೋಡಿದ್ದೇನೆ. ಯುರೋ ಕಿಡ್ಸ್ ಸಂಸ್ಥೆ ಇವತ್ತು ಕೇವಲ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ಇವತ್ತು ರಾಷ್ಟ್ರದಲ್ಲೂ, ಭಾರತ ದೇಶದಲ್ಲೂ, ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾವಿರಾರು ಶಾಖೆಯನ್ನು ಹೊಂದಿರುವಂತಹ ಒಂದು ಶಿಕ್ಷಣ ಸಂಸ್ಥೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ ನಾನು ಯುರೋ ಕಿಡ್ಸ್ ಸಂಸ್ಥೆಯ ಬಗ್ಗೆ ಈ ಹಿಂದೆ ಕೂಡ ಅರಿತಿದ್ದೆ. ಕೊಡಿಯಾಲ್ ಬಯಲ್ನಲ್ಲಿ ಆ ಸಂಸ್ಥೆ ನಿರ್ವಹಿಸ್ತಾ ಇದೆ. ಇವತ್ತು ಒಂದು ಶಿಕ್ಷಣ ಸಂಸ್ಥೆ ನಡೆಸುವುದು ಅಂತ ಹೇಳಿದರೆ ಅದು ಸುಲಭದ ಮಾತಲ್ಲ. ಒಂದು ಶಿಕ್ಷಣ ಸಂಸ್ಥೆಯನ್ನು ಮ್ಯಾನೇಜ್ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳಿದರೆ ಇವತ್ತು ನಮ್ಮ ಹೇಮಣ್ಣವರಿಗೆ ಗೊತ್ತುಂಟು. ಅವರದೇ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿರುವವರ ವಿದ್ಯಾರ್ಥಿಯು ಕೂಡ ನಾನು. ಇವತ್ತು ರಾಮಕೃಷ್ಣ ಪ್ರೌಢಶಾಲೆಯ ಮುಖಾಂತರ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿರುವಂತಹ ಸಾಧನೆಗೈದಿರುವಂತಹ ನೂರಾರು ವಿದ್ಯಾರ್ಥಿಗಳನ್ನು ಆ ಶಿಕ್ಷಣ ಸಂಸ್ಥೆ ಇವತ್ತು ಸಮಾಜಕ್ಕೆ ಅರ್ಪಿಸಿದೆ. ಅದೇ ರೀತಿ ಯುರೋ ಕಿಡ್ಸ್ ಸಂಸ್ಥೆಯು ಕೂಡ ಮಹಾರಾಷ್ಟ್ರದಲ್ಲಿ ಒಂದು ಸಣ್ಣ ಮಟ್ಟದಲ್ಲಿ ಆರಂಭವಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1700ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿ ಇವತ್ತು ನಮ್ಮ ಊರಾದಂತಹ ಪುತ್ತೂರಿನಲ್ಲೂ ಕೂಡ ಶ್ರೀ ಸುಧಾಮ ಕಕ್ಕಾಜೆ ಅವರ ನೇತೃತ್ವದಲ್ಲಿ ಈ ಒಂದು ಸಂಸ್ಥೆಯು ಪುತ್ತೂರಿನಲ್ಲಿ ಇವತ್ತು ಈ ಒಂದು ಶುಭ ದಿನದಂದು ಆರಂಭಗೊಂಡಿರೋದು ನಮಗೆ ಎಲ್ಲರಿಗೂ ಕೂಡ ಅತ್ಯಂತ ಸಂತಸವನ್ನು ತಂದಿದೆ. ಒಂದು ಪ್ರೀ ಸ್ಕೂಲ್ ಕಾನ್ಸೆಪ್ಟ್ ವಿವಿಧ ಕಡೆಗಳಲ್ಲಿ ಈ ಒಂದು ಕಾನ್ಸೆಪ್ಟ್ ಕೂಡ ಅತ್ಯಂತ ಯಶಸ್ವಿಯಾಗಿದೆ. ಅದೇ ರೀತಿ ಇವತ್ತು ಪುತ್ತೂರಿನಲ್ಲಿ ನಮ್ಮ ಹೇಮಣ್ಣ ಹೇಳಿದ ಹಾಗೆ, ನಮ್ಮ ಶಾಸಕರು ಹೇಳಿದ ಹಾಗೆ ವಿವಿಧ ಪ್ರೀ ಸ್ಕೂಲ್ಗಳು ಬರ್ಬೋದು. ಆದರೆ ಒಂದು ಗುಣಮಟ್ಟದ ಪ್ರೀ ಸ್ಕೂಲ್ ಇವತ್ತು ಎಲ್ಲ ಉಪಕರಣಗಳ ಜೊತೆ ವಿದ್ಯಾರ್ಥಿಗಳನ್ನು ಇನ್ನಷ್ಟು ಚುರುಕುಗೊಳಿಸುವಂತಹ ಒಂದು ಪ್ರಯತ್ನ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಶಿಕ್ಷಣದೊಂದಿಗೆ ಯುರೋ ಕಿಡ್ಸ್ ಸಂಸ್ಥೆಯು ತನ್ನ ಫ್ರಾಂಚೈಸಿಯನ್ನು ಪುತ್ತೂರಲ್ಲಿ ಆರಂಭಿಸಿದೆ. ಈ ಒಂದು ಸಂಸ್ಥೆ ಉತ್ತಮವಾಗಿ ಕಾರ್ಯನಿರ್ವಹಿಸಿ ಇವತ್ತು ಸಂಸ್ಥೆಯು ನೂರಾರು ಸಾವಿರಾರು ವಿದ್ಯಾರ್ಥಿಗಳನ್ನು ಇವತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತಹ ಒಂದು ಪ್ರಯತ್ನ, ಆ ಪ್ರಯತ್ನದಲ್ಲಿ ಯಶಸ್ಸನ್ನು ದೊರಕಲಿ ಎಂಬ ಶುಭ ಹಾರೈಕೆಯನ್ನು ನನ್ನ ಈ ಒಂದು ಭಾಷಣದ ಮುಖಾಂತರ ನಾನು ಅರ್ಪಣೆ ಮಾಡುತ್ತಾ, ಇವತ್ತು ಯುರೋ ಕಿಡ್ಸ್ ಸಂಸ್ಥೆಯು ಇನ್ನಷ್ಟು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ ಇದು ಇವತ್ತು 2ನೇ ಬ್ರ್ಯಾಂಚ್ ಆರಂಭವಾಗಿದೆ. ಇನ್ನಷ್ಟು ಬ್ರ್ಯಾಂಚ್ ನಮ್ಮ ಸುಧಾಮ ಕಕ್ಕಾಜೆ ಅವರ ನೇತೃತ್ವದಲ್ಲಿ ಆರಂಭಗೊಳ್ಳಿ ಎಂಬ ಶುಭ ಹಾರೈಕೆಯನ್ನು ಈ ವೇದಿಕೆಯಲ್ಲಿ ನಾನು ಸಲ್ಲಿಸುತ್ತಾ
ನನ್ನ ಈ ಒಂದು ಶುಭ ಹಾರೈಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಯೂರೋ ಕಿಡ್ಸ್ ಸಂಸ್ಥೆ, ನಾವು ನನ್ನ ಮಗನ ಇದರಲ್ಲಿ ಇಲ್ಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ನಾವು ಒಂದು ಈ ಸಣ್ಣ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ನಮ್ಮ ಪುತ್ತೂರಿನಿಂದ ಸ್ಟಾರ್ಟ್ ಆಗಿ ಸಣ್ಣ ಮಕ್ಕಳಿಗೆ ಒಂದು ಉತ್ತಮ ನಾಗರಿಕರಾಗಿ ಬೆಳೆಯುವುದಕ್ಕಾಗಿ ಮತ್ತು ಉತ್ತಮ ವಿದ್ಯಾಭ್ಯಾಸವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಅವರಿಗೆ ತುಂಬ ಒಳ್ಳೆಯದಾಗುವ ರೀತಿಯಲ್ಲಿ ಈ ಸಂಸ್ಥೆ ಕೆಲಸ ಮಾಡುತ್ತದೆ. ಮತ್ತು ನಿಮಗೆಲ್ಲರಿಗೂ ಇದರ ಬಗ್ಗೆ ನಂಬಿಕೆ, ಈಗ ನಮ್ಮ ಶಾಸಕರು ಮತ್ತು ಇನ್ನು ಮುಂದೆ ಭಾಷಣ ಮಾಡಿದಂತಹ ತುಂಬ ತಿಳುವಳಿಕೆ ಎಲ್ಲ ಇದ್ದವರು ಇದರ ಬಗ್ಗೆ ಮಾಹಿತಿಯನ್ನು, ಇದು ಪ್ರಥಮವಾಗಿ ಆದರೂ ತುಂಬ ಮಾಹಿತಿಯನ್ನು ಮತ್ತು ಉತ್ತಮ ವಿಷಯ ಇದರಲ್ಲಿ ಇದೆ ಅಂತ ಹೇಳುವುದನ್ನು ಅವರೆಲ್ಲ ತಿಳಿಸಿಕೊಟ್ಟರು. ಎಲ್ಲರೂ ಅದನ್ನು ಸಭೆಯಲ್ಲಿ ಇರುವವರು ಇದನ್ನು ನಂಬುವುದು ಅಂತ ಹೇಳಿ ಮಹಾಲಿಂಗೇಶ್ವರ ದೇವರಲ್ಲಿ ಬೇಡಿಕೊಂಡು ನಿಲ್ಲಿಸ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.